परमगुरुभ्यो नमः। व्यासाय वासाय कालिदासाय नमः। श्री शंकर भगवत्पादाचार्य श्री शंकर भगवत्पादाचार्य गुरु परंपराभ्यो नमः। गुरु ब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनो योगिरध्यानगम्यो वन्दे विष्णुं भवभयहरो सर्वलोकैकनाथम्। या देवी सर्वभूतेषु मातृरूपेण संस्थिता नमस्तस्यै 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 नमो नमः नमस्तस्यै नमो नमः। रामाय रामभद्राय रामचन्द्राय वेदसे रघुनाथाय नाथाय सीताय पदये नमः। ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯ ಸ್ಮರಣೆಯನ್ನು ಮಾಡೋಣ. ಆದಿಯಲಿ 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 ಗಜಮುಖನ ಆದಿಯಲಿ ಗಜಮುಖನ ಅರ್ಚಿಸಿ ಆರಾಧಿಸಲು ಆದಿಯಲಿ ಗಜಮುಖನ ಅರ್ಚಿಸಿ ಆರಾಧಿಸಲು ನೆನೆದ ಭಕ್ತರ ಮನದ ಅಭಿಷ್ಟವನೀವ ನೆನೆದ ಭಕ್ತರ ಮನದ ಅಭಿಷ್ಟವನೀವ ಮದಬೂರ ಪುರದ ಒಡೆಯ ಮದಬೂರ ಪುರದ ಒಡೆಯ ಶ್ರೀ ಸಿದ್ಧಿ ವಿನಾಯಕಗೆ ಶರಣು ಶರಣು ಶರಣು. श्री सिद्धि विनायक महाराज की, श्री रामचंद्र महाराज की, पवन सुत हनुमान की, सीता माता की, बोलो भारत माता की। वंदिपे निनगे गणनाथ वंदिपे निनगे गणनाथ मोद वंदिपे निनगे गणनाथ। वंदिपे निनगे गणनाथ मोद वंदिपे निनगे गणनाथ। ಬಂದ ವಿಘ್ನಗಳ ಕಳೆ ಗಣನಾಥ ಮುಂದೆ ಬರುವ ವಿಘ್ನಗಳ ಕಳೆ ಗಣನಾಥ. ನಿನಗೆ ಗಣನಾಥ ಮಗ ಬಂದಿದೆ ನಿನಗೆ ಗಣನಾಥ.
ಮಂಗಳ ಮೂರುತಿ ಗುರು ರಂಗವಿಠಲನ ಪಾದ ಪಾಲಿಸು ಗಣನಾಥ 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 ಗಣನಾಥ. ಶ್ರೀ ಸಿದ್ಧಿವಿನಾಯಕ ಮಹಾರಾಜ್ ಕೀ, श्री रामचंद्र महाराज की, पवन सुत हनुमान की, बोलो भारत माता की. ಮಾನವ ಜನ್ಮ ಸುಕೃತ ಕೋಟಿ ಲಭ್ಯವಾದುದು. ಈ ಭೂಮಿ ಇದು ಪವಿತ್ರ ಮತ್ತು ಶ್ರೇಷ್ಠವಾಗಿರುವುದು ಎಂಬುದನ್ನು ದಾಸವರೇಣ್ಯರು, ಸಾಧು ಸಂತರು, ಋಷಿಮುನಿಗಳು ಹಾಡಿ ಹೋಗಲಿದ್ದಾರೆ. ಈ ಭೂಮಿಯಲ್ಲಿ ಕಲ್ಲಾಗಿ, ಮಣ್ಣಾಗಿ, ಕ್ರಿಮಿ ಕೀಟ ಪಶುಪಕ್ಷಿಯಾಗಿ ಜನಿಸಿದರೂ ಜೀವನ ಸಾರ್ಥಕವಾಗ್ತದೆ ಎಂಬುದನ್ನು ದಾಸವರೇಣ್ಯರು ನೆನಪು ಮಾಡಿಕೊಟ್ಟಿದ್ದ. ಅಂತಹ ಈ ಪುಣ್ಯ ಭೂಮಿಯಲ್ಲಿ, ಈ ಕರ್ಮಭೂಮಿಯಲ್ಲಿ, ಈ ಮೋಕ್ಷ ಭೂಮಿಯಲ್ಲಿ ಭಗವಂತ ತಾನು 10 ಬಾರಿ ಅವತರಿಸಿ ಈ ಭೂಮಿಯನ್ನು ಪವಿತ್ರ ಮಾಡಿದ್ದ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚುಚ್ಛತೆ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಹರಡಿರುವಂತಹ ಪವಿತ್ರವಾಗಿರುವ ಭೂಭಾಗದಲ್ಲಿ ಹುಟ್ಟಿರುವಂತಹ ಅದೆಷ್ಟೋ ಋಷಿಮುನಿಗಳು, ಸಾಧು ಸಂತರು, ಮಹಾನ್ ವ್ಯಕ್ತಿಗಳು ಮಾತ್ರ ಅಲ್ಲ, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಶಕ್ತಿಪೀಠಗಳು, ಯಜ್ಞ ಯಾಗಾದಿಗಳನ್ನು ಮಾಡಿರುವಂತಹ ತಪೋಭೂಮಿ. ಇಂತಹ ಈ ಪವಿತ್ರವಾಗಿರುವಂತಹ ಭೂಮಿ ಇದು ತಂ ದೇವ ನಿರ್ಮಿತ ದೇಶಂ, ಇದು ದೇವರಿಂದಲೇ ನಿರ್ಮಿಸಲ್ಪಟ್ಟದ್ದು ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ವರ್ಣನೆಯನ್ನು ಮಾಡಿದ್ದ. ಅಂತಹ ಈ ಭೂಮಿಯಲ್ಲಿ ನಾವು ಹುಟ್ಟಬೇಕಾದ್ರೆ ಅದಕ್ಕೆ ಪೂರ್ವಜನ್ಮದ ಪುಣ್ಯ ಇರಬೇಕು. ಇಲ್ಲದಿದ್ದರೆ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಅರಬ್ ರಾಷ್ಟ್ರದಲ್ಲಿ ಹುಟ್ಟಬಹುದಿತ್ತು ನಾವು, ಇಲ್ಲದಿದ್ದರೆ ಇಲ್ಲಿ ಹುಟ್ಟಿದ್ದೇವೆ ಅಂದರೆ ನಾವು ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಆ ಪುಣ್ಯ ಮಾಡಿದ್ದರಿಂದ ಈ ಜನ್ಮ ಪ್ರಾಪ್ತವಾಗಿದೆ. ಈ ಜನ್ಮವನ್ನು ಪಡೆದ ಮೇಲೆ ಇನ್ನೇನು ಮಾಡಬೇಕು? ಅದನ್ನು ದಾಸವರೇಣ್ಯರು, ಸಾಧು ಸಂತರು, ಋಷಿಮುನಿಗಳು, ವಿದ್ವಾಂಸರು ನಮಗೆ ಆಗಾಗ ಮನವರಿಕೆ ಮಾಡ್ತಾರೆ. ಅದರ ಒಂದು ಉಪಾಧಿ ಅದು ಭಜನಾ ಸತ್ಸಂಗಗಳು, ಹರಿಕಥಾ ಕೀರ್ತನೆಗಳು. ಇಂತಹ ಕಾರ್ಯಕ್ರಮದ ಮುಖಾಂತರವಾಗಿ ಜೀವನವನ್ನು ಉಜ್ಜೀವನ ಮಾಡಲಿಕ್ಕೋಸ್ಕರ ಇರ್ತಕ್ಕಂತಹ ದಿಕ್ಕನ್ನ ನಮಗೆ ಹಿರಿಯರು ಮಾರ್ಗದರ್ಶನದ ಮುಖಾಂತರವಾಗಿ ತಿಳಿಸಿಕೊಡ್ತಾರೆ. ಅದರಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು, ತಂಬೂರಿಯನ್ನು ಹಿಡ್ಕೊಂಡು, ಕೈಯಲ್ಲಿ ವಾದ್ಯವನ್ನ ಮೊಳಗಿಸ್ತಾ ಸುಶೂಶ್ರವಾಗಿ ಹಾಡನ್ನು ಹಾಡುತ್ತಾ ಜನಸಾಮಾನ್ಯ ವ್ಯಕ್ತಿಗಳಿಗೆ ಬೋಧನೆಯನ್ನು ಕೊಟ್ಟಿರುವಂತಹ ದಾಸಶ್ರೇಷ್ಠರು. ಆ ದಾಸರು ಕೀರ್ತನೆಯಲ್ಲಿ ಹೇಗಿರಬೇಕು, ಬದುಕು ಹೇಗಿರಬೇಕು ಅಂತ ಹೇಳಿದ್ರು. ಆಡುವ ಮಕ್ಕಳು ಮನೆಯ ಮಾಡಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದೋಡಿದರು. ಮಕ್ಕಳು ಮನೆಯ ಮುಂದೆ ಮನೆ ಕಟ್ತಾರೆ, ಚಿಕ್ಕ ಚಿಕ್ಕ ಮನೆ ಕಟ್ಟುದು. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದೋಡಿದರು. ಮಕ್ಕಳ ಆಟ ಮುಗಿಯುವಾಗ ಒಂದು ಮನೆ ಇನ್ನೊಂದು ಮಗ ಮುರಿಯುವುದು, ಇನ್ನೊಂದು ಹುಡುಗ ಇನ್ನೊಂದು ಮನೆಯನ್ನು ಮುರಿಯುವುದು. ಆಟ ಸಾಕೆಂದು ಮುರಿದೋಡಿದರು, ಹೀಗಿರಬೇಕು ಸಂಸಾರ. ಹೇಗಿರಬೇಕು? ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು. ಪ್ರಥಮ ಪಾರ್ವತಿ ಪದೇ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಈ ಹರಿದಾಸರು ಮಧ್ಯ ಮಧ್ಯ ಗೋವಿಂದ ಗೋವಿಂದ ಹೇಳ್ತಾ ಇರ್ತಾರೆ. ಯಾಕಂದ್ರೆ
ಮುಂದೆ ಕೂತವರು ನಿದ್ರೆ ಮಾಡಬಾರದು ಅಂತ. ಕೆಲವೊಮ್ಮೆ ಈ ಸಂಗೀತದ ಧ್ವನಿ ಕೇಳುವಾಗ ಆಗ ಕೆಲವರಿಗೆ ಅಲ್ಲಿ ನಿದ್ರೆ ಬರುವುದಂತುಂಟು. ಇನ್ನು ರಾತ್ರಿ ಪೂರ್ಣ ಕೆಲಸ ಮಾಡಿ ಹರಿಕತೆಗೆ ಬಂದು ಕೂತರೆ ಆಗಲೂ ನಿದ್ರೆ ಬರ್ತದೆ. ಕೆಲವರು ಊಟ ಮಾಡಿ ಪಾಯಸ ಚಂದ ತಿಂದರೆ ಆಗಲೂ ನಿದ್ರೆ ಬರ್ತದೆ. ಇನ್ನು ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲದಿದ್ದರೂ ನಿದ್ರೆ ಬರ್ತದೆ. ಯಾವ ಈರಿನ ಹರಿಕತೆ ಅಂತ ಹೇಳಲಿಕ್ಕಿದ್ದಾರೆ ಈಗ ಕೆಲವರೆಲ್ಲ. ಸ್ವಲ್ಪ ಮಾತನಾಡುವವರಿದ್ದರೆ ಅದನ್ನು ಹಾಗೆ ಹೇಳುವುದು, ಈರಿನ ಹರಿಕತೆ ಎಲ್ಲ ಉಂಟಲ್ಲ ಯಾವ ಅಂತ. ಅಂದರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ ಎಂಬುದನ್ನು ತೋರಿಸಿಕೊಡ್ತೇವೆ. ಅದಕ್ಕೆ ದಾಸರು ಏನು ಮಾಡಿದ್ದಾರೆ, ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಿದ್ದರೂ ಕೂಡ ನೀನು ಗೋವಿಂದ ಹೇಳು. ಅದಕ್ಕೆ ಗೋವಿಂದಾರಿ ಗೋವಿಂದ ಅಂತ ಹೇಳುವಾಗ ಮುಂದೆ ಕೂತವರೆಲ್ಲ ಗೋವಿಂದ ಅಂತ ಹೇಳಬೇಕು. ಹಾಗೆ ಹೇಳಿದರೆ ನಾವು ಹರಿದಾಸರ ಜೊತೆಯಲ್ಲೇ ಇದ್ದೇವೆ ಅಂತ ಅರ್ಥ. ಇಲ್ಲದಿದ್ದರೆ ನಾವು ಎಲ್ಲೋ ಇರ್ತೀವಿ, ಹರಿದಾಸರು ಹರಿಕತೆ ಮಾಡ್ತಾ ಇರ್ತಾರೆ, ಅರಗಿ 5,000 ಕೊಂಡ್ರೆ ಯಾವ ಹರಿಕತೆ ಅಂತ ಪೋಪೇರಿ. ಕೆಲವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ, ಅಲ್ಲಿ ಅವರು ಕತೆ ಓದಲಿಕ್ಕುಂಟು. ಒಂದಾನೊಂದು ಕಾಲದಲ್ಲಿ ಎಂದು ಕತೆ ಬಂದಾಗ ಅಲ್ಲಿ ಎದುರುಗಡೆ ಕೂತಂಥ ತಾಯಿಯಂದರು ಒಂದು ಏಪಯ್ಯ ಮೂಕುತಿ ಕೊಂತನ, ಅವರಿಗೆ ಮೂಕುತ್ತಿಯ ತಲೆ ಬಿಸಿ ಒಂದು ಸೀರೆ ಪೊಸತ್ತ ಇನ್ನೊಬ್ಬಳಮ್ಮ ಕೇಳುವುದು. ಅಷ್ಟಾಗಬೇಕಾದ್ರೆ ಗುರಿಕಾರರು ಇರ್ತಾರೆ, ಯಾರು ಈರನ್ನ ಸೀರೆದ ಸಂಗತಿ ಕತೆ ಕೇಳಲೆ ಅಂತ ಅವರು ಬೊಬ್ಬೆ ಹಾಕಲಿಕ್ಕೊಂಡು. ಅಂತೂ ಇಂತೂ ಸತ್ಯನಾರಾಯಣ ಪೂಜೆ ಕಥೆಯನ್ನು ಕೇಳಲಿಕ್ಕಿಲ್ಲ. ಅವು ವರ್ಷಲ ಮಾಂತವನು ಅವು ಕತೆ ಗೊತ್ತುಂಡು ಅಂತ ಹೇಳಲಿಕ್ಕುಂಟು. ನಾವು ಈ ಕತೆ ಗೊತ್ತಿಲ್ಲದೆ ಕಥೆಯನ್ನು ಮಾಡುವುದಲ್ಲ, ಆ ಕಥೆಯಲ್ಲಿ ಸ್ವಾರಸ್ಯ ಏನು, ಆ ಕಥೆಯಲ್ಲಿ ನಮ್ಮ ಜೀವನಕ್ಕೆ ಏನೇನು ಬೇಕು ಅದನ್ನು ತಿಳ್ಕೊಳ್ಳುವುದೇ ಸತ್ಸಂಗದ ಉದ್ದೇಶ. ಹಿಂದೆ ಒಬ್ಬರು ಹರಿದಾಸರು 1 ತಿಂಗಳುಗಳ ಕಾಲ ಒಂದೇ ಕಡೆಯಲ್ಲಿ, ನಾನೀಗ 33 ಕಡೆಯಲ್ಲಿ ಮಾಡುದು, ಅವರು ಒಂದೇ ಕಡೆಯಲ್ಲಿ ರಾಮಾಯಣದ ಕಥಾನಕವನ್ನು ಮಾಡಿದರು. ಅದೆಲ್ಲ ಆದ ಮೇಲೆ ಕೊನೆಯ ದಿವಸ ಅವರು ಹೋಗಬೇಕಾದರೆ ಕೂತವರಲ್ಲಿ ಕೇಳಿದರು, ನಿಮಗೇನಾದರೂ ಪ್ರಶ್ನೆ ಕೇಳಲಿಕ್ಕುಂಟ? ರಾಮಾಯಣದೆಲ್ಲ ಕಥೆಯನ್ನು ಹೇಳಿದ್ದೇನೆ. ರಾಮ ಹೇಗೆ ಬದುಕಬೇಕು, ಸೀತೆ ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎಂಬುದಕ್ಕೋಸ್ಕರ ರಾಮ ಹೋದಾಗ ಸಿಕ್ಕಿದಂತಹ ಸುಗ್ರೀವ ಮತ್ತು ವಾಲಿ ಅವರ ಹಾಗೆ ನಿಮ್ಮ ಬದುಕಾಗಬಾರದು, ಹೀಗೆಲ್ಲ ಕತೆ ಹೇಳಿದ್ದೇನೆ. ಅರ್ಥ ಆಯ್ತಲ್ಲ ನಿಮಗೆ? ಏನಾದರೂ ಪ್ರಶ್ನೆ ಕೇಳಲಿಕ್ಕುಂಟ ಅಂತ ಹೇಳುವಾಗ ಎದುರು ಕೂತ ಒಬ್ಬರು ಹಿರಿಯರು ಎದ್ದು ನಿಂತುಕೊಂಡು ಕೇಳಿದರಂತೆ, ದಾಸರೇ ಇರು ಯಾಪಲ ರಾವಣ ರಾಮ ರಾವಣ ರಾಮ ಅಂತ ಪಣ್ಣೊಂದಿತ್ತಾರೆ, ಐದು ದುಷ್ಟೇ ಏರೆಂದು ಗೊತ್ತಾದಜಿ, ರಾಮೇ ದುಷ್ಟೇನೋ ರಾವಣೇ ದುಷ್ಟೇನೋ ಗೊತ್ತಾದಜಿ, ಈರೊಂಜಿ ಪಂತು ಪೋತಿದ್ದೆ ಎಡ್ಡೆ ಎತ್ತಿಂಡು ಅಂತ ಹೇಳಿದರು. ಆಗ ಆ ದಾಸರು ಹೇಳಿದರು, ಈ 1 ವಾರಗಳ ಕಾಲ ನಿಮ್ಮನ್ನಿಲ್ಲಿ ಕೂರಿಸಿ ನಿಮ್ಮ ತಲೆ ತಿಂದಿದ್ದೇನಲ್ಲ ನಾನು, ನನಗಿಂತ ದೊಡ್ಡ ದುಷ್ಟ ಪ್ರಪಂಚದಲ್ಲಿ ಯಾರೂ ಇಲ್ಲ, ನಾನೇ ದೊಡ್ಡ ದುಷ್ಟ ಅಂತ ಹೇಳಿದ್ರಂತೆ. ಹಾಗಾಗಿ ಕಥೆ ಕೇಳುವುದು ಮುಖ್ಯ ಅಲ್ಲ, ಕಥೆಯ ಒಳಮರ್ಮ ಏನು ಅದನ್ನು ತಿಳ್ಕೊಂಡ್ರೆ ಆಗ ನಮ್ಮ ಜೀವನ ಉದ್ಧಾರ ಆಗತ್ತೆ. ಅದಕ್ಕೆ ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವಂತಹ ಮಕ್ಕಳು ಮನೆ ಕಟ್ತಾರೆ. 4 ಒಂದೇ ರೀತಿಯ ಕೋಲು, ಇನ್ನು 2 ದೊಡ್ಡ ಕೋಲು, ಆ ದೊಡ್ಡ ಕೋಲು ಮಧ್ಯದಲ್ಲಿ ಇಡುವುದು, 4 ಕೋಲು ಸುತ್ತಲಿ ಇಡುವುದು, ಆಮೇಲೆ ಅದಕ್ಕೆ ಅಡ್ಡ ಎಲ್ಲ ಹಾಕಲಿಕ್ಕುಂಟು, ಅದಾಗಿ ಬಾಗಿಲು ಮಾಡಲಿಕ್ಕುಂಟು, ಅದರ ಮೇಲುಗಡೆ ಎಲೆಯನ್ನೆಲ್ಲ ತಂದು ಎಲೆಯನ್ನೆಲ್ಲ ಜೋಡಿಸಿ ನೀರು ಬೀಳದಾಗಿ ಮಾಡಲಿಕ್ಕುಂಟು, ಆಮೇಲೆ ಹತ್ತಿರದ ಮನೆಗೆ ಹೋಗಿ ಒಂದು ಗೆರಟೆಯಲ್ಲಿ ನೀರು ತಂದು ಮೇಲೆ ಚಿಮುಕಿಸಿ ಅದಕ್ಕೆ ಮಳೆ ಬರಿಸಲಿಕ್ಕುಂಟು. ಹೀಗೆ ಮಾಡಿ 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 ಊಟಕ್ಕಾಗುವಾಗ ಅಥವಾ ಆಟಕ್ಕಾಗುವಾಗ, ಇನ್ನೊಂದು ಆಟಕ್ಕಾಗುವಾಗ ಈ ಮನೆಯನ್ನು ಮುರಿದು ಹೋಗಲಿಕ್ಕುಂಟು. ಮುರಿಯುವುದು ಯಾರು? ಅವ ಕಟ್ಟಿದ ಮನೆಯನ್ನು ಅವನೇ ಮುರಿಯುವುದಲ್ಲ, ಅವನು ಕಟ್ಟಿದ ಮನೆಯನ್ನು ನಾನು ಮುರಿಯುವುದು, ನಾನು ಕಟ್ಟಿದ ಮನೆಯನ್ನು ಇನ್ನೊಬ್ಬ ಮುರಿಯುವುದು. ಆ ಮುರಿಯುವುದರಲ್ಲಿ ಒಂದು ಆಸೆ, ಒಂದು ಆನಂದ, ಖುಷಿ ಕೊಡ್ತಾರೆ. ಹಾಗೆಯೇ ಈ ಬದುಕನ್ನು ಮುಗಿಸಿ ನಾವು ಹೋಗ್ತೇವಲ್ಲ, ಆ ಹೋಗುವಾಗ ಯಾರು ಭಯಪಡಬಾರ್ದು, ಯಮನಿಗೆ ಭಯಪಡಬಾರ್ದು, ಯಮನಿಗೆ ಅಂಜಬಾರದು. ನೀನು ಯಮಧರ್ಮ ಬರ್ತಾನೋ ಬಾ, ಅನಾಯಾಸೇನ ಮರಣಂ ಅಂತ ಹೇಳಿ. ಮರಣ ಹೇಗಿರಬೇಕಂತೆ? ಅನಾಯಾಸವಾಗಿ ಸುಖವಾಗಿ ನಗು ನಗುತ್ತಾ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಆಸೆ ಪಡುವವರು ಕೆಲವರೆಲ್ಲ ಮನೆಯಲ್ಲಿ ಮಲಗಿರ್ತಾರೆ, ಪ್ರಾಯ ಆಗಿರ್ತಾರೆ, ಒಬ್ಬೆ ಹೊಡಿತಿರ್ತಾರೆ ಅವರು, ಹೊರೆಯನ್ನನ್ನು ಕೊನ್ನೊಯ್ಜೆ ಹೊರೆಯನ್ನನ್ನು ಕೊನ್ನೊಯ್ಜೆ, ದೇವರಿಗೆ ಪುರಾಜನನ್ನು ತೋಜುಡು ಎನ್ನನ್ನು ತೋಜುಜ ಯಾನೇತು ನರಕ್ಕ ಬತ್ತೊಂದುಳ್ಳೆ 2 ವರ್ಷ
ಉಣಿಯರಲ್ಲ ತಿನ್ನಿರಲ್ಲ ಏರಲ್ಲ ದಾಳ ಇಲ್ಲ ಅಲ್ಲಿ ಕೊರ್ಪುಜೇರು ಒಂಜಿ ಮಾತ್ರೆ ಕೊರ್ಪೇರು ಅವಳು ಕೊರ್ಪುಜೇರು ಹೊರಕೊಣೋಯ್ಜೆ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಡಮ್ಮು ಕಟ್ಟುದು ಜಾಸ್ತಿ ಆಗಲಿ ಕೂಡಲೇ ದೊಡ್ಡ ಮಗನನ್ನು ಕರೀಲಿಕ್ಕುಂಟು. ಏಮಲಯ ಡಬ್ಬು ಡಾಕ್ಟ್ರಲ್ಲಿ ತಂದು ಬಲ್ಲ ಅಂತ ಹೇಳ್ತಾನೆ. ಸಾಯುವವನಿಗೆ ಸಾಯುವುದಲ್ಲ ಡಾಕ್ಟ್ರ್ ಬೇಕಾ? ಅಂದರೆ ಸಾಯಲಿಕ್ಕೆ ಭಯ, ಸಾಯಲಿಕ್ಕೆ ಅವನಿಗೆ ಮನಸ್ಸಿಲ್ಲ, ಭಯ, ಸಾವಿನ ಭಯ. ಆ ಸಾವಿಗೆ ಭಯಪಡಬಾರ್ದು. ಸಾವಿಗೆ ಭಯಪಡಬಾರ್ದು ಅಂದರೆ ಏನು? ಸಾವಿಗೆ ಭಯಪಡಬಾರ್ದು ಅಂದರೆ ಜೀವನದಲ್ಲಿ ನಮ್ಮ ಸಂಪಾದನೆ ಒಳ್ಳೆದಿರಬೇಕು. ಆ ಸಂಪಾದನೆ ಯಾವುದು? ಆ ಸಂಪಾದನೆ ಹರಿದಾಸರ ಹತ್ತಿರ ಕೂತ್ರೆ ಸಿಗ್ತದೆ, ಸಂಗೀತಗಾರರ ಹತ್ತಿರ ಕೂತ್ರೆ ಸಿಗ್ತದೆ, ತಬಲದವರ ಹತ್ತಿರ ಕೂತ್ರೆ ಸಿಗ್ತದೆ, ತಬಲದವರ ಅಪ್ಪನ ಹತ್ರ ಕೂತ್ರೂ ಸಿಗ್ತದೆ. ಅಲ್ಲಿ ಹಿಂದೆ ಕೂತಿದ್ದಾರೆ ಅವರು ರವೀಂದ್ರರು, ಒಳ್ಳೆ ಭಜನೆ ಹಾಡ್ತಾರೆ ಅವರು. ಹೀಗೆ ದಾಸರ ಯಾರ್ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರ ಹತ್ತಿರ ಕೂತ್ರೆ ಆಗ ಯಮಲೋಕಕ್ಕೆ ಹೋಗಲಿಕ್ಕೆ ಒಳ್ಳೆಯ ಪಾಸು ಸಿಗ್ತದೆ. ಇಲ್ಲದಿದ್ದರೆ ಅಲ್ಲೆಲ್ಲಿ ಹಿಡಿದು ನಿಲ್ಲಿಸಲಿಕ್ಕುಂಟು ನಮ್ಮನ್ನು. ಹಿಂದೊಬ್ಬ ವಕೀಲರಿದ್ದರಂತೆ. ಆ ವಕೀಲರು ಹೇಳಿದ್ರು ಯಮಧರ್ಮರನಿಗೆ ಕರೆದು, ಧರ್ಮರಾಯ, ನೀನು ನನಗೆ ಹಾಗೆ ಕರ್ಕೊಂಡು ಹೋಗುವಾಗಿಲ್ಲ, ನೀನು ಕರ್ಕೊಂಡು ಹೋಗ್ತಿದ್ರೆ ನನಗೆ ನೋಟಿಸ್ ಜಾರಿ ಮಾಡಬೇಕು. ವಕೀಲರು ನೋಡಿ ಅವರು, ನಿನ್ನ ನೋಟಿಸ್ ಬಂದ ಮೇಲೆ ನಾನು ನಿನ್ನನ್ನು ರೆಡಿಯಾಗಿರ್ತೇನೆ, ಆಗ ನೀನು ನನ್ನನ್ನು ಕರ್ಕೊಂಡು ಹೋಗಬಹುದು ಅಂತ. ಸರಿ, ಒಂದು ದಿವಸ ಯಮಧರ್ಮರಾಯ ಪಟಕ್ಕ ಅಂತ ಇವನು ಕರ್ಕೊಂಡು ಹೋದ. ಅಲ್ಲಿ ವಿಚಾರಣೆ ಯಮಧರ್ಮರಾಯನ ಆಸ್ಥಾನದಲ್ಲಿ ಆ ಕಡೆ ಈ ಕಡೆ ಚಿತ್ರಗುಪ್ತರು ನಿಂತಿದ್ದಾರೆ. ಬಿಸಿಯಾಗಿರುವ ಕಬ್ಬಿಣದ ಕಂಬ ಸಿದ್ಧವಾಗಿದೆ ಶಿಕ್ಷೆ ಮಾಡಿದವನಿಗೆ ಅದನ್ನು ಅಪ್ಪಿ ಹಿಡ್ಕೊಳ್ಳಿಕ್ಕೆ. ಆಗ ಈ ವಕೀಲರು ಕೇಳ್ತಾರೆ ಯಮಧರ್ಮರಾಯನಲ್ಲಿ, ನೀನು ತಪ್ಪು ಮಾಡಿದ್ದಿ ಯಮಧರ್ಮರಾಯ, ನೀನು ಸರಿಯಾಗಿ ನನ್ನನ್ನು ಪ್ರಾಣ ಹಿಂಡಿದ್ದಲ್ಲ, ನಾನು ನಿನಗೆ ಹೇಳಿದ್ದಲ್ಲ. ಏನು ಹೇಳಿದ್ದೇನೆ? ನನಗೆ ಮೊದಲು ನೋಟಿಸ್ ಕಳಿಸಬೇಕು ಅಂತ. ನೀನು ನೋಟಿಸ್ ಕಳಿಸದೆ ನನ್ನನ್ನು ತಗೊಂಡು ಬಂದಿದ್ದೀಯಲ್ಲ, ನಿನ್ನದು ತಪ್ಪು ಅಂತ ಯಮಧರ್ಮರಾಯನಲ್ಲಿ ಹೇಳುವಾಗ ಯಮಧರ್ಮರಾಯ ಹೇಳಿದ, ನಾನು ನಿನಗೆ ನೋಟಿಸ್ ಕಳಿಸಿದ್ದೇನೆ, ನಿನಗೆ ಸಿಕ್ಕಲಿಲ್ವಾ? ಯಾವಾಗ ಕಳಿಸಿದ್ದು ನೀನು? ಎಂತ ನೋಟಿಸ್ ಕಳಿಸಿದ್ದಿ? ರಿಜಿಸ್ಟರ್ ನೋಟಿಸ್ ಅದು? ಅಲ್ಲ ಅಲ್ಲ, ನಿನಗೆ ಗೊತ್ತಾಗುವ ಹಾಗೆ ನಾನು ನೋಟಿಸ್ ಕಳಿಸಿದ್ದೇನೆ. ಯಾವಾಗ ಕಳಿಸಿದ್ದದು? ನಿನಗೆ 42ನೇ ವರ್ಷ ಆಗುವಾಗ ನಾನೊಂದು ನೋಟಿಸ್ ಕಳಿಸಿದ್ದೇನೆ. ಅದೆಂಥದ್ದು? ನಿನ್ನ ಕಣ್ಣು ಡಿಮ್ಮು ಮಾಡಿದ್ದು. 42 ಆಗಬೇಕಾದ್ರೆ ಎಲ್ಲರಿಗೂ ಕಣ್ಣು ಡಿಮ್ ಆಗ್ತದೆ. ತೋಜುಯ್ಯ ದುಂಬುತ್ತೆ ಲೆಕ್ಕ ಅಂತ ಹೇಳಲಿಕ್ಕುಂಟು. ನನ್ನ ನೋಟಿಸ್ ಬಂದ ಕೂಡಲೇ ನೀನೇನು ಮಾಡಿದ್ದಿ? ಕನ್ನಡಕ ಇಟ್ಟುಕೊಂಡಿದ್ದಿ ನೋಟಿಸ್ ಓದಲಿಕ್ಕೆ. ನಿನಗದು ಅರ್ಥ ಆಗಲಿಲ್ಲ. ಆಮೇಲೆ ಸ್ವಲ್ಪ ವರ್ಷ ಕಳೆದ ಕೂಡಲೇ ಮತ್ತೆ ಇನ್ನೊಂದು ನೋಟಿಸ್ ಕಳಿಸಿದೆ. ಏನು? ನಿನ್ನ ಕಿವಿ ಕೇಳದಾಗೆ ಮಾಡಿದ್ದೆ ನಾನು. ಇನ್ನು ಹೊರಗಿನ ಚಿಂತೆ ಬೇಡ, ಒಳ ಚಿಂತೆಯನ್ನು ಮಾಡು, ಭಗವಂತನ ಸ್ಮರಣೆ ಮಾಡು ಅಂತ. ನಿನಗೆ ನಾನು ಎಷ್ಟು ಸಹಾಯ ಮಾಡಿದ್ದೇನೆ ನೋಡು. ನಿನ್ನ ಸೊಸೆ ನಿನ್ನನ್ನು ಯಾವಾಗಲೂ ಬೈತಾ ಇದ್ರು, ನನ್ನ ಹಾಗೆ ಪುಳಿ ಪುಳಿದಾಯ್ತು ಎಪ್ಪತ್ತಂತ ಕೊಂಡ್ರೆ ಯಾರು ಅಂತ ಎಲ್ಲ ಹೇಳುವಾಗ ನಿನಗೆ ಕಿವಿ ಕೇಳದಾಗೆ ನಾನು ಮಾಡಿಸಿದ್ಯಾಕೆ? ಒಂದು ವೇಳೆ ಅಂಥದ್ದನ್ನು ತಿಂದರೆ ನಿನಗೆ ಇಷ್ಟ ಆದೀತ? ಅದಕ್ಕೆ ಅವರು ಏನು ಮಾತನಾಡುವುದು ನಿನಗೆ ಕೇಳಿಸುವುದು ಬೇಡ ಅಂತ ನಿನ್ನ ಕಿವಿ ಬಂದು ಮಾಡಿದೆ. ನೀನೇನು ಮಾಡಿದ್ದಿ? ಈ ಇಯರ್ಫೋನ್ ಇಟ್ಕೊಂಡಿದ್ದಿ. ಮರ್ಮಳದಾಯ್ತ ಪಾತಿರುವಳು ಮಗೆ ಎನ್ನ ಸುದ್ದಿ ಪಾತೇರನೇನಾ ಎನ್ನ ಬೂಡೆ ತಿನ್ನ ಸುದ್ದಿ ಪಾತೇರನೇನಾ ಅದರಲ್ಲಿ ಇಟ್ಟು ನಿನಗೆ ರಾತ್ರಿ ನಿದ್ರೆ ಇಲ್ಲ. ಅವರೇನು ಮಾತನಾಡ್ತಾರೆ, ಇವರೇನು ಮಾತನಾಡ್ತಾರೆ ಅಂತ ಕೇಳುವ ಆಸೆ ನಿನಗೆ. ಅದಾದ ಮೇಲೆ 3ನೇ ನೋಟಿಸ್ ಕಳಿಸಿದೆ ನಾನು. ಏನು? ನಿನ್ನ ನಾಲಿಗೆಗೆ ರುಚಿಯೇ ಇಲ್ಲದ ಹಾಗೆ. ನೀನೇನು ಮಾಡಿದ್ದೀಯಾ? ಆಯುರ್ವೇದ ಡಾಕ್ಟರ್ ಹತ್ರಕ್ಕೆ ಹೋಗಿ ನಾಲಿಗೆಗೆ ರುಚಿಯೇ ಇದ್ದಿ ಡಾಕ್ಟ್ರೇ ದಾಯ್ತಲ ಒಂಜಿ ಕೊರಲ್ಲೇ. ಆಗ ಅವರು ನಾಲಿಗೆಗೆ ಹಚ್ಚಿಗೆ ಕೊಟ್ಟರು, ಮಾತ್ರೆ ನುಂಗಲಿಕ್ಕೆ ಕೊಟ್ಟರು. ನೀನು ನಾಲಿಗೆಯ ರುಚಿ ಮಾಡಿಕೊಂಡೆ. ನೀನು ನನ್ನ ಯಾವ ನೋಟಿಸು ನಿನಗೆ ಪ್ರಯೋಜನಕ್ಕೆ ಬರಲಿಲ್ಲ. ನೀನದನ್ನು ಯೋಚನೆ ಮಾಡಲಿಲ್ಲ, ನಿನಗೆ ನಾನು ಸಹಾಯ ಮಾಡ್ತಾ ಇದ್ದೇನೆ ಎಂಬುದಾಗಿ. ಈಗ ನೀನು ಬಂದಿದ್ದೀಯಲ್ಲ, ಇನ್ನು ನೀನು ಅನುಭವಿಸು ಅಂತ ಹೇಳ್ತಾರೆ. ಹೀಗೆ ಭಗವಂತ ಪ್ರಾಯ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಅಂತ ಎಲ್ಲವನ್ನು ಡೌನ್ ಮಾಡ್ತಾ ಬರ್ತಾನೆ. ಅದೆಲ್ಲವನ್ನು ದೂರ ದೂರ ಮಾಡ್ತಾ ಬರ್ತಾನೆ. ನಾವು ಈ ಜೀವನದ ಆಸಕ್ತಿ, ಅದು ನೋಡಬೇಕು ಅಂತ ಆಸೆ, ಇದು ನೋಡಬೇಕು ಅಂತ ಆಸೆ. ಈಗ ನೋಡುವುದೇ ಆಸೆ ಜಾಸ್ತಿ. ಈಗ ಕೈಯಲ್ಲಿ ಒಂದು ಹೀಗೆ ಹಿಡ್ಕೊಂಡು ಉಜ್ಜಿ 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 ನೋಡಿ ನೋಡಿ ನೋಡಿ
ಕಣ್ಣೇ ಮಂಪಾಗುವಷ್ಟು ಅದನ್ನು ಉಜ್ಜಿ ನೋಡ್ಲಿಕ್ಕೆ ಉಂಟು. ಯಾಕೆ ನೋಡುವ ಆಸೆ. ಏನು ನೋಡ್ತಾರೋ ಭಗವಂತನಿಗೊಬ್ಬನಿಗೆ ಗೊತ್ತು. ಇನ್ನು ನೋಡಿದರೆ ಸಾಕೋ, ಅದಕ್ಕೆ ಒಂದು ವಯರೆಲ್ಲ ಸಿಕ್ಕಿಸಿ ಕಿವಿಗೆ ಇಟ್ಟುಕೊಂಡು ಕೇಳುವ ಆಸೆ. ಇತ್ತೀಚೆಗೆ ನಾನೊಂದು ಮನೆಗೆ ಹೋಗಿದ್ದೆ. ಅಜ್ಜಿಗೆ ಒಂದು 70 ವರ್ಷ ಪ್ರಾಯ. ಆ ಅಜ್ಜಿಯಲ್ಲಿ ಕೇಳಿದೆ, ಅಜ್ಜಿ ಮನಸ್ಸು ಮಾನಿಪೇರ ಅಂಡು ಪೋಯ್ಯ ಅಂತ. ಆಗ ಅಜ್ಜಿ ಹೇಳಿದರು, ರಾತ್ರಿ 8:30 ಗಂಟೆ ಕಳೆದಿದೆ. ಅಜ್ಜಿ ಹೇಳಿದರು, ಮಗ ನನ್ನ 2 ಸೀರಿಯಲ್ ಉಂಟು. 70 ವರ್ಷದ ಅಜ್ಜಿಗೆ 2 ಸೀರಿಯಲ್ ಇದ್ದರೆ ಮತ್ತೆ ನಮ್ಮ ತರುಣಿಯರಿಗೆ ಎಷ್ಟು ಸೀರಿಯಲ್ ಇರಲಿಕ್ಕಿಲ್ಲ. ಅದಕ್ಕೆ ಆ ಮನೆಯವರಿಗೆ ನಾನು ಹೇಳಿದೆ ಬರುವಾಗ, ಅಮ್ಮ ದಯಮಾಡಿ ಹೇಳ್ತೇನೆ, ಆ ಕೆಟ್ಟ ಸೀರಿಯಲ್ ನೋಡುದು ಬೇಡ. ನಾನು ಸೀರಿಯಲ್ ನೋಡುವ ಹಾಗೆ ನೀವು ಮಾಡಿ. ಒಳ್ಳೆ ಸೀರಿಯಲ್ ಇದ್ದರೆ ನನಗೆ ತಿಳಿಸು. ನಾನು ನೋಡುವ ಸೀರಿಯಲ್ ಹೇಗಿರಬೇಕು ಅಂತ ಅಮ್ಮನಿಗೆ ಹೇಳಿದ್ದೇನೆ. ನಿಮಗೂ ಅದನ್ನು ಹೇಳ್ತೇನೆ. ನೀವೆಲ್ಲ ಫೋನ್ ಮಾಡಿ ನನಗೆ ಹೇಳ್ಬೋದು, ಮಾಸ್ಟ್ರೆ ಇಂಥ ಸೀರಿಯಲು ನೀವು ನೋಡಿ, ಹರಿದಾಸರು ಇದು ಭಾರಿ ಒಳ್ಳೆದುಂಟು ಅಂತ. ಎಂಥ ಸೀರಿಯಲ್ ಇರಬೇಕಂದ್ರೆ, ಒಂದು ಗಂಡನಿಗೆ ಒಂದೇ ಹೆಂಡತಿ ಇರುವ, ಎಂಥದು, ಒಂದು ಗಂಡನಿಗೆ ಒಂದೇ ಹೆಂಡತಿ ಇರುವ, ಒಂದು ಹೆಂಡತಿಗೆ ಒಂದೇ ಗಂಡ ಇರುವ ಯಾವುದಾದರೂ ಸೀರಿಯಲ್ ಇದ್ದರೆ ನನಗೆ ತಿಳಿಸಿ. ಆ ಸೀರಿಯಲ್ ಅನ್ನು ನಾನು ಕೂತುಕೊಂಡು ಚಂದ ನೋಡ್ತೇನೆ. ಹಾಗಾಗಿ ರಾಮಾಯಣದ ಕಥಾನಕ ಯಾಕೆ ಬೇಕು ಅಂತ ಕೇಳಿದ್ರೆ ಇದಕ್ಕೋಸ್ಕರ ಬೇಕು. ರಾಮಾದರ್ಶ ಜೀವನ, ಗ್ರಾಮಾದರ್ಶವಾದಂಥ ಮನೆ. ನಮ್ಮ ಧ್ಯೇಯವೇ ಇದು. ಏನೋ ರಾಮಾದರ್ಶ ಜೀವನ, ಗ್ರಾಮಾದರ್ಶವಾದ ಮನೆ. ನಮ್ಮ ಮನೆಯೆಲ್ಲ ರಾಮನ ಆದರ್ಶವನ್ನು ಪಾಲಿಸುವ ಮನೆ ಆಗಬೇಕು. ಮನೆಯಲ್ಲಿರುವ ಗಂಡಸರೆಲ್ಲ ರಾಮನಂತೆ ಇರಬೇಕು. ಪಕ್ಕದ ಮನೆಯ ಹೆಣ್ಣುಮಕ್ಕಳು ಬಂದರೆ ಕನ್ನಡಕ್ಕೆ ಇಟ್ಟು ನೋಡಬಾರ್ದು. ರಾಮ ಇನ್ನೊಂದು ಹೆಣ್ಮಕ್ಕಳನ್ನು ನೋಡಲಿಲ್ಲ ಅಂತ ಅರ್ಥ ಅಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಮಾತೃವತ್ ಪರದಾರೇಶು, ಪರಸ್ತ್ರೀಯರನ್ನ ತಾಯಿಯಂತೆ ಕಾಣುವಂತಹ ಸ್ವಭಾವ ರಾಮನ. ರಾಮನನ್ನ ಪೂರ್ವಭಾಷಿ ಅಂತ ಕರೆದ್ರು. ಏನು ಪೂರ್ವಭಾಷಿ? ಪೂರ್ವಭಾಷಿ ಅಂದ್ರೆ ಏನು? ಪೂರ್ವಭಾಷೆ ಅಂದ್ರೆ ರಾಮನನ್ನು ಯಾರಾದರೂ ಕಂಡಾಗ ರಾಮನೇ ಮೊದಲು ಹೋಗಿ ಮಾತನಾಡುವವನು. ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರುವವರು ಆ ಮನೆಯ ಯಜಮಾನರಿಗೆ ನಮಸ್ಕಾರ ಕೊಡ್ಲಿಕ್ಕುಂಟು. ಹೀಗೊಂಡು ನಮಸ್ಕಾರ, ದನಿಕೊಳ್ಳೆ ನಮಸ್ಕಾರ ಅಂತ ಕೂಡಲೇ ಇವನಿಗೆ ತಲೆ ಆಡಿಸಿದ್ರು ಆದರೂ ತೊಂದರೆ ಇಲ್ಲಲ್ಲ, ಅದಕ್ಕೆ ಲೆಕ್ಕಿಸದೆ ಸೀದಾ ಹೋಗಲಿಕ್ಕುಂಟು. ಕೆಲಸದವಳು ಕೊಟ್ಟದ್ದಲ್ವ. ಅದಕ್ಕೆ ಅವನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ. ಆದರೆ ರಾಮನ ಗುಣ ಹೇಗಿತ್ತು? ಪೂರ್ವಭಾಷಿ. ಯಾರನ್ನೇ ಕಾಣಲಿ ರಾಮ ಮೊದಲು ಮಾತನಾಡ್ತಾ ಇದ್ದ. ಎಂಚವುಲ್ಲಾರಿ ಮನಸಾಂಡ ದೂರ ಒಂಚಿ ಪಿದಾಡ್ ನೀರು ಒಂಚಿದ್ದು ಬರ್ಪಾರಿ, ಅದು ಕೇಳಲಿಕ್ಕೆ ಹಣ ಕೊಡಬೇಕಾ? ಒಮ್ಮೆ ತುಟಿಯನ್ನು ಅಲಗಾಡಿಸಿದರೆ ಸಾಕು. ಬೇಡ, ಅದಕ್ಕಿಂತ ಸುಲಭವಾದ್ದುಂಟು. ಒಮ್ಮೆ ತುಟಿಯನ್ನು ಮೆಲ್ಲ ಅಗಲಿಸಿದರೆ ಸಾಕು, ಆಗ ನಮ್ಮ ಹಲ್ಲುಗಳು ಕಾಣಿಸ್ತದೆ. ಖುಷಿಯಾಗ್ತದೆ ಇಲ್ವಾ? ಒಂಜಿ ಚೆಲಿಕೆ ಭಾರಿ ಎಡ್ಡೆ ಚೆಲಿಕೆ ಅಕ್ಕನ ಅಣ್ಣೀರವರು ತೂಂಡ ಯಾರಿ ಒಂಜಿ ಒಂಜಿ ಕೂಲಿ ಬಿಟ್ಟು ಒಂಜಿ ಮನಸ್ಸಿಗೆ ಸಮಾಧಾನ ಆಪುಣ, ಎಷ್ಟು ಖುಷಿಯಾಗತ್ತೆ ಅದು. ಹಾಗಾಗಿ ಪೂರ್ವಭಾಷಿ, ಬಾಯಿಂದ ಮಾತುಗಳು ಹೊರಗೆ ಬರಬೇಕು ಅಂತಿಲ್ಲ. ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ ಇದ್ದರೆ ಸಾಕು. ನಗು, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗು ಎಂಬುದು ಸಹಜವಾದ ಧರ್ಮ. ಹುಟ್ಟಿದ ಕೂಡಲೇ ಹತ್ತದ್ದಾದರೂ ಕೂಡ ಆ ನಗು ಇದೆಯಲ್ಲ, ಆ ನಗುವನ್ನು ಕಾಣಲಿಕ್ಕೆ ಆನಂದ ಇದೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ಯಾರಾದರೂ ಒಬ್ಬರು ನಗಾಡಿದ್ದಾರೆ ಎಂದು ನಾವು ನಗಾಡುದು. ಕೆಲವೊಮ್ಮೆ ಈ ಹರಿಕತೆಯಲ್ಲಿ ಉಪಕಥೆ ಹೇಳ್ತಾರೆ. ಹೇಳುವಾಗ ಉಳಿದವರೆಲ್ಲ ಕಟಕಟ ಅಂತ ನಗಾಡ್ಲಿಕ್ಕುಂಟು. ಒಬ್ರು ಅಮ್ಮನಿಗೆ ಗೊತ್ತಾಗಲಿಲ್ಲ ಎಂಥದ್ದು ಅಂತ. ಮಕ್ಕಳು ಪೂರ ತೇಲ್ತೀರಿಯ ಯಾನು ತೇಲ್ತಿಂದ ಒಂದು ಎಂಗೆ ಕತೆ ಗೊತ್ತು ಜಿಂದಾಪುಂಡ, ಅವಳು ಕಟ 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 ಅಂತ ನಗಾಡೋದು. ಏನು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಹೇಳುವುದೇನು? ನಗುವ ಕೇಳುತ್ತ ನಗುವು ಅತಿಶಯದ ಧರ್ಮ. ಅದು ಅತಿಶಯ, ಅದು ಸರಿಯಾದ ನಗುವಲ್ಲ. ಅದಕ್ಕೆ ಆ ಡಿ.ವಿ.ಜಿ ಅವರು ಎಷ್ಟು ಚಂದ ವರ್ಣಿಸಿದ್ದಾರೆ ಗೊತ್ತಾ? ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುತ್ತ ನಗಿಸುತ್ತ ಏನು ಮಾಡಬೇಕಂತೆ? ನೀನು ನಗುತ್ತಾ ಇರಬೇಕು, ಬೇರೆಯವರೆಲ್ಲರನ್ನು ನಗಿಸ್ತಾ ಇರಬೇಕು, ಎಲ್ಲರನ್ನೂ ನಗಿಸ್ತಾ ಇರಬೇಕು.
ಕೆಲವು ಮನೆಗೆ ಹೋದ್ರೆ ಅಮ್ಮ ಹೀಗೆ ಕೂತುಕೊಂಡಿರ್ತಾರೆ, ಬಾರಿ ಮಂಡೆ ಬೆಚ್ಚ ಅಷ್ಟೇ, ದಾನಿ ಮಂಡೆ ಬೆಚ್ಚ ಇತ್ತೊಂದು ಸೀರಿಯಲ್ ಮುಗಿನವ ಅಷ್ಟೆ. ಸೀರಿಯಲ್ ಮುಗಿಂಡು ಈರದಾಯಿಯ ಮಂಡೆ ಬೆಚ್ಚ ಮಾಂಡುನು ಅವು ಒಂಜಿ ಕತೆ ಅವು ವಾರಗಾರ ಬರ್ಪಣೆಯ ಸೀರಿಯಲ್ ಒಂಜಿ ಪೊನ್ನಲ ಆನಲ್ಲ ಒಂಜಿ 2 ತಿಂಗಳಾಂಡು ಒಂಜಿ ಮರಕ್ಕು ಸುತ್ತು ಬರ್ಪುಣು. ಈಗ ಈ ಲವ್ ಜಿಹಾದ ಕಂಡ ಬಟ್ಟೆ ನೋಡಿ, ಹೆಣ್ಣು ಮಕ್ಕಳು ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾರೆ ಅಪ್ಪ ಮನೆಗೆ ಮಂಡೆ ಬೀಸಿ, ಮಂಗಳೂರಿಂದ ಹೊರಟ್ರೆ ಓಳುಳ್ಳ ತೊಕ್ಕೊಟ್ಟು ಓಳುಳ್ಳ ದೆರ್ಲಗಟ್ಟೆಟ್ಟು ಓಳುಳ್ಳ, ಮತ್ತೆ ಇದನ್ನೊಂದು ಕೊಟ್ಟು ಬಿಡ್ತಾರೆ ದೊಡ್ಡ ಉಂಟಲ್ಲ ಮಂಡೆ ಬೀಸಿ ಮಂಡೆ ಬೀಸಿ ಅಂತ ತಿರುಗು ಒಂದಿತ್ತೇರು ತಿರುಗುತ್ತು ಇನ್ನೊಂದು ಸಂಗತಿ ಅಂಡಿ ದಾದ ಅವಳು ಬಂದಾಳ ಆಯಡ ಯಾನು ನಿನ್ನ ಒಟ್ಟಿಗೆ ಇಜ್ಜಿ ನಾನ ನಿಕ್ಕಲ ಎಂಕಲ ಸಂಪರ್ಕ ಇಜ್ಜಿ ಈ ನನ್ನ ಪಾತೇರಿನ ಬಲ್ಲಿ ಬಂದ ಈತು ದಿನ ಪಾತೇರಿನ ಇನಿ ಪಾತೇರಿ ಜೆಂಡೆಂಚ ಅವ್ವ ಪೂಜಿ ಬಂಡೆ ಅಪ್ಪಾಗ ಹಾಲು ಬಂಡಾಳು ನನ್ನ ಈ ಪಾತೇರಿನ ಜಾಗ್ರತೆ ನನ್ನ ಕೋರ್ಟ್ಗೆ ಬರ್ತಾರೆ ಹಾಗಂಜೆ ಬರ್ತಾವನು ಯಾನು ಕಾಗಜಿ ಬರೆದಿತ್ತು ಸೈಟ್ಟೆ ಬುಕ್ಕ ಈ ಕೋರ್ಟ್ರೆ ಅವಳು ಉಳ್ಳಾಯಿ ಜೈಲಿಟ್ಟುಕೊಳ್ಳೋಡವು ಹಂಚೆ ಮಣ್ಪೇರ ಬಲ್ಲಿ ಮಾರ ಎತ್ತಿ ಜಿಂಜ ಸಮಯ ಅಂಡಿ ಎಂಕಲ್ನ ಲವ್ ಈ ಬುಡ್ಡಿಯರ ಬಲ್ಲಿ ಅಂತ ಹೇಳುವಾಗ ಒಬ್ಬಳೇ ಇಲ್ಲ ಅವಳು ಹೇಳಿದ್ಲಂತೆ ಅವಾಗ ಇತ್ತೇನೆ ನಾನು ಇರೆಗೊಂದು ಗತಿ ತೋಜಾವೆ ಅಂತ ಹೇಳಿ ಅವಳು ಓಡಿದ್ದಲ್ಲೇ ಒಂದು ರೈಲ್ವೆ ಹಳಿಯಲ್ಲಿ ಓಡ್ತಾ ಇದ್ದಾಳೆ ಅವಳು. ರೈಲ್ವೆ ಹಳಿಯಲ್ಲಿ ಅವಳು ಓಡ್ತಾಳೆ, ಹಿಂದಿನಿಂದ ಹುಡುಗ ಓಡ್ತಾ ಇದ್ದಾನೆ, ಓಡಿಸ್ತಾ ಇದ್ದಾನೆ. ಆಗ ಹೋಗಿ ಮುಂದಕ್ಕೆ ಮುಟ್ಟುವಾಗ ಆ ಕಡೆಯಿಂದ ರೈಲು ಬರ್ತಾ ಉಂಟು. ರೈಲಿನ ಹತ್ತಿರಕ್ಕೆ ಇವಳು ಮುಟ್ಟಿದ್ದಾಳೆ, ರೈಲ್ವೆ ಹಳಿಯ ಒಳಗಡೆ ಇದ್ದಾಳೆ ಅವಳು, ಇವನು ಹೊರಗಡೆ ಇದ್ದಾನೆ. ಈಗ ಹೋಗಿ ಕೈ ಹಿಡಿದಿದ್ದಾನೋ ಇಲ್ವೋ ಅಂತ ಗೊತ್ತಿಲ್ಲ, ರೈಲು ಬಂದು ಮುಟ್ಟಿದೆ, ಸೀರಿಯಲ್ ಮುಗ್ದಿದೆ. ಇವನಿಗೆ ಮಂಡೆ ಬಿಸಿ ಅಂತದ್ದು ಸೈತಲ ಬದುಕಿಯಲ್ಲ ಒಯ್ತು ಮಾಡ್ತಾನ ಒಳ್ಳೆ. ಅವತ್ತು ಅಡಿಗೆ ಮಾಡುವಾಗ ಉಪ್ಪು ಕೂಡ ಹಾಕಿ ಇರ್ಲಿಕ್ಕಿಲ್ಲ, ಸೈತಲ ಬದುಕಿಯಲ್ಲ. ಇದು ಮಂಡೆ ಬಿಸಿ ಅವಳಿಗೆ, ಬಾರಿ ಮಂಡೆ ಬಿಸಿ. ವಾರಗೊರ ಬರ್ಪುಣಿಯವು ಅವಳು ಸೈತಲ ಬದುಕಿಯಲ್ಲ ಅಂದ್ರೆ ಗೊತ್ತಾವಡಂಡ ಒಂಜಿ ವಾರ ಕರಿಯು. ಇವಳು ಮಂಡೆ ಬಿಸಿಯಲ್ಲಿದ್ದಾಳೆ. ಅದಕ್ಕೆ ನಮ್ಮ ಮುಖ ಯಾವಾಗಲೂ ನಗುವಿನಿಂದ ಇರಬೇಕು, ಖುಷಿಪಟ್ಟೇ ಇರಬೇಕು. ಅದಕ್ಕೆ ಏನು ಹೇಳಿದ್ರು, ನಗಿಸುತ್ತಾ ನಾನು ನಗಬೇಕು, ಬೇರೆಯವರು ನಗಿಸುತ್ತಾ ಬಾಳ್ವನು ಕೊಡು. ಅಂತಹ ಬಾಳ್ವೆ ಅಂತ ಡಿವಿಡಿಯವರು ವರ್ಣನೆ ಮಾಡ್ತಾರೆ. ಅಂತಹ ಬದುಕನ್ನು ಕೊಡು. ಈಗೆಲ್ಲ ನಗುವುದಿಲ್ವಾ, ನಗ್ತಾರೆ. ಕೆಲವರು ಹೇಳಲಿಕ್ಕುಂಟು, ಯಾನಿತ್ತೆಂದು ಬೋಡೊಂದು ಚೆಲ್ಪುನತ್ತು, ಹಾಗೆ ಕೆಲವರು ನಗುವವರಿದ್ದಾರೆ. ಅದು ಬೋಡೊಂದು ಚೆಲ್ಪುನತ್ತು ಅಂತ ಹೇಳಿದ್ರೆ ಎಂಥದ್ದು? ಮನಸ್ಸಿನ ಒಳಗಡೆ ಏನೋ ಒಂದು ಬೇಗುದಿಯನ್ನು ಒಳಗಡೆ ಇಟ್ಟುಕೊಂಡು ಬಂದವರಿಗೆ ತೋರಿಸಿಕೊಡಬಾರ್ದಲ್ಲ, ಅದಕ್ಕೆ ನಗಾಡೋದು. ಒಳಗಡೆ ಬೇರೆ ಏನೋ ಉಂಟು. ಹಲ್ಲು ಬಿಡುವುದಿಲ್ವಾ, ಬಿಡ್ತಾರೆ. ನಮಗೆ ಗೊತ್ತಾಗ್ತದ, ಗಂಡಸರದ್ದಾದ್ರೆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇದು ಯಾಕೆ ನಗ್ತಾರೆ ಅಂತ. ಹೆಂಗಸರದ್ದು ಗೊತ್ತಾಗುವುದಿಲ್ಲ, ಇದು ಸರಿ ನಗ್ತಾರೋ ಅಥವಾ ಏನೋ ಉಂಟು ಗೊತ್ತಾಗಲ್ಲ. ಈ ರೀತಿ ತಮ್ಮ ಬದುಕು ಅದು ಕಷ್ಟಮಯವಾಗಿದೆ. ಅದಕ್ಕೆ ರಾಮನ ಆದರ್ಶ ಬೇಕು. ಅದಕ್ಕೆ ಪೂರ್ವಭಾಷಿ, ರಾಮ ಕಂಡ ಕೂಡಲೇ ಮಾತನಾಡ್ತಾನೆ. ಎರಡನೇದ್ದು ರಾಮ ಹಿತಭಾಷಿ. ರಾಮ ಮಾತನಾಡಬೇಕಾದ್ರೆ ಒಳ್ಳೆಯದನ್ನೇ ಮಾತನಾಡ್ತಾನೆ. ಕೆಲವರು ಕಂಡ ಕೂಡಲೇ ಕೇಳಲಿಕ್ಕುಂಟು, ಹಂದಿ ಹಿರಿಯೇತು ತೋರ ಇತ್ತಾರು ಇತ್ತ ಇಂಚಾತನಿ ಕಣ್ಣು ಹಂಚು ಉಳಾಯಿ ಬೂರ್ದುಂಡು. ಅಷ್ಟು 10 ಜನ ಹೇಳಿದ್ರೆ ಇವಳನ್ನು ಚಟ್ಟ ಕಟ್ಟಲಿಕ್ಕೆ ಬೇರೆ ಏನು ಬೇಕಾ? 1 ವರ್ಷ ಬದುಕುವವಳು 1 ತಿಂಗಳು ವರ್ಷ ಬದುಕಿದ್ದಲ್ಲಷ್ಟೇ. ಯಾಕೆ ಈ ಕೇಳಿ ಏನು ಕಂಗಾಲಾತೆ. ಅದಕ್ಕೆ ಹಿತವಾದ್ದನ್ನೇ ನೋಡಿ. ಸತ್ಯವೇ ಆಗಿರಬಹುದು, ಅದನ್ನು ಹಿತವಾಗುವಂತೆ ನೋಡಿ ಅಂತಂದ್ರೆ. ಹಾಗೆ ರಾಮ ಅವನು ಹಿತಭಾಷಿ, ಬೇರೆಯವರಿಗೆ ಒಳ್ಳೆ ಸಂಗತಿಗಳನ್ನು ಮಾತ್ರ ಹೇಳ್ತಾನೆ. 3ನೇದು ರಾಮ ಮಿತಭಾಷಿ. ಮಿತಭಾಷಿ ಅಂದ್ರೇನು? ಎಷ್ಟು ಬೇಕೋ ಅಷ್ಟೇ ಮಾತನಾಡುದು. ಆರು ಒಂಜಿ ತಿಕ್ಕಂಡು ಉಂಡತ್ತೆ ಮರೆ ಬಸ್ಸು ಪೋಯಿ ನಿಮಗೆ ಗೊತ್ತಾಯ್ತು, ಆತು ಬರ್ತು ಪಾತಿರ್ ನನ್ನಡ ಅಂತ ಹೇಳಿಕೊಂಡು ಕೆಲವು. ಯಾಕಂದ್ರೆ
ಮಾತನಾಡುವ ಹುಚ್ಚು ಬುಕ್ಕ ಆರೆಗೆ ಮೈಕ್ಕ ತಿಕ್ಕಂಡು ಉಂಡತ್ತ ಬುಕ್ಕ ಬುಡುಪುಣ್ಯ ಇದ್ದೀರಾರು ಅಂತ ಹೇಳುವರಿದ್ದಾರೆ. ಅದಕ್ಕೆ ಹಿತವಾಗಿ ಮಿತವಾಗಿರಬೇಕು ಮತ್ತು ಮೊದಲೇ ಮಾತನಾಡಿಸಬೇಕು. ಇಂತಹ ಗುಣಗಳು ಇದು ರಾಮನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅಂತಹ ರಾಮನ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕೆ ರಾಮಾದರ್ಶ ಜೀವನ. ಅದಕ್ಕೋಸ್ಕರ ಈ ಹರಿಕಥಾ ಸತ್ಸಂಗವನ್ನು 33 ಮನೆಗಳಲ್ಲಿ ನಡೆಸ್ತಾ ಬರುವುದು ಅಂತ ನಿರ್ಣಯ ಮಾಡಿದ್ದೇವೆ. 2013ನೇ ಇಸವಿಯೊಳಗಡೆ ಈ ರಾಮಾಯಣದ ಮಾಸಾಚರಣೆಯ ಕೆಲಸ ಶುರುವಾಯಿತು. 2013ನೇ ಇಸವಿಯೊಳಗಡೆ 5 ವರ್ಷ ಸಂದಿದೆ ಈಗ. ಅದಕ್ಕೆ ಭಾರಿ ರೂಪುರೇಖೆಗಳಿರಲಿಲ್ಲ. ಎಲ್ಲೋ ಸಿಕ್ಕಿದಲ್ಲೆಲ್ಲ ಹರಿಕತೆ ಮಾಡಿದ್ದೇವೆ. ಆದರೆ ಆದರ್ಶ ಇದೇ ಇತ್ತು ನಮ್ಮದು. ಅದಾಗಿ 2014ರಲ್ಲಿ ನಾವು ಮಾಡಿದ್ದೇವೆ. 15 ಆಯಿತು. ಆಮೇಲೆ 3 ವರ್ಷದಿಂದ ನಿರಂತರವಾಗಿ 1 ತಿಂಗಳ ಪರ್ಯಂತ ಮಾಡುವ ಒಂದು ವ್ಯವಸ್ಥೆಯನ್ನು ಜೋಡಿಸಿಕೊಂಡೆವು. ರಾಮನ ಅನುಗ್ರಹ ಏನು ಅಂತಂದರೆ, ಈಗ ಬಂದಂತಹ ರಾಮನ ಮೂರ್ತಿಯನ್ನು ನೋಡಿದವರು ಹೇಳಿದ್ರು, ಏತ್ ಕೊರಿಯಾರು ಅಂತ ಕೇಳಿದರು ನನ್ನ ಹತ್ರ. ನೆಕ್ಕೆ ಏತ್ ಕೊರಿಯಾರು ಅಂತ. ಅದು ಎಷ್ಟು ಕೊಟ್ಟರೂ ಸಿಗಲ್ಲ ಅದು. ಯಾಕಂದರೆ ನೀವೆಲ್ಲ ಕಡೆ ರಾಮನ ಮೂರ್ತಿಯನ್ನು ನೋಡಿರ್ಬೋದು. ಇಂತಹ ರಾಮನ ಮೂರ್ತಿ ನಿಮಗೆಲ್ಲಿ ಕಾಣಲಿಕ್ಕೆ ಸಿಗಲ್ಲ. ಅಷ್ಟು ಅಂದವಾಗಿದೆ ಮುಖ, ಅಷ್ಟು ಚಂದವಾಗಿದೆ ಮುಖ. ದೇವಸ್ಥಾನದ ಕೆಲವು ಮೂರ್ತಿ ಮುಖ ನೋಡಿ ಕಾಣಲಿಕ್ಕೆ ಅಂದವಾಗಿರುವುದಿಲ್ಲ. ಆದರೆ ಪ್ರಸನ್ನವದನನಾಗಿ ಆ ಮಾತಾ ಸೀತಾದೇವಿ, ಪಕ್ಕದಲ್ಲಿ ಕೂತಿರುವ ಹನುಮಂತ ದೇವರು, ಆಮೇಲೆ ಹತ್ತಿರದಲ್ಲೇ ನಿಂತಿರುವಂತಹ ಲಕ್ಷ್ಮಣ ದೇವರು, ಸಪರಿವಾರ ಸಮೇತರಾಗಿರುವಂತಹ ರಾಮನ ವಿಗ್ರಹ, ಅದು ಕೃಷ್ಣನ ಅಷ್ಟಮಠದ ಯತಿಗಳ ಕೈಯಿಂದ ಮಂತ್ರಾಕ್ಷತೆಯನ್ನು ಹಾಕಿಕೊಟ್ಟಿರುವಂಥದ್ದು. ಅಂತಹ ರಾಮ ಬಂದ ಮೇಲೆ ಏನು ಕಷ್ಟ ಇಲ್ಲ. ಈ ವರ್ಷ ಹರಿಕತೆ ಮಾಡುವುದು ಹೇಗೆ ಅಂತ ಮಂಡೆ ಬಿಸಿ ಮಾಡ್ತಾ ಇದ್ದೆ ನಾನು. ಒಂದೊಂದು ವಾರ ಒಂದೊಂದು ದಿಕ್ಕಿಟ್ಟು ಮಾನ್ಪೋಗ ಅಂತ ಪೂರ ಯೋಜನೆ ಮಾಡಿದ್ದು ನಾವು ಈ ವರ್ಷ. ಆದರೆ ಒಂದೇ 1 ತಿಂಗಳಿನ ಒಳಗಡೆ ಈ ವರ್ಷ ಶ್ರೀರಾಮನ ಹಾಗೆ ಸಿಕ್ಕಿದ್ದು ನಮಗೆ ನಾರಾಯಣರು, ನಾರಾಯಣ ಕಜೆಯವರು ಈ ವರ್ಷ ತುಂಬ ಮನೆಗಳನ್ನು ಮಾಡಿಕೊಟ್ಟು ಮನೆಯಲ್ಲಿ ಹರಿಕತೆ ಮಾಡೋಣ ಈ ದೃಷ್ಟಿಯಿಂದ ಎಲ್ಲ ಮನೆಯಲ್ಲಿ ಹರಿಕತೆ ಮಾಡುವುದು ಅಂತ ನಿಶ್ಚಯ ಆಯಿತು. ಹೀಗೆ 33 ಮನೆ ಒಂದು 10-15 ದಿವಸದ ಒಳಗಡೆ ಪಟಪಟ ಅಂತ 5,000 ಕೊರಡು ಅಂತ ಹೇಳಿದ್ರು ಚಂದ್ರಜ್ಜಿಯ ಮಾನ್ಪಕ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಹರಿಕತೆ ಮಾಡುವಾಗ ಈ ವರ್ಷವೂ ನಾವು ಅದನ್ನು ಹೇಳಿದ್ದೆ. ಇದು ಹಣ ಮುಖ್ಯ ಅಲ್ಲ, ಎಷ್ಟು ಪೈಸೆ ಕೊಡ್ತೀರಿ ಎಂಬುದು ಮುಖ್ಯ ಅಲ್ಲ, ಇಲ್ಲಿ ಧನ ಮುಖ್ಯ ಅಲ್ಲ, ಇಲ್ಲಿ ರಾಮನ ಕಥೆಯನ್ನು ಎಲ್ರಿಗೆ ತಿಳಿಸುವುದು ಮುಖ್ಯ. ಹಾಗಾಗಿ ಅಂತಹ ಒಂದು ಕಾರ್ಯ 3 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ರಾಮಾನುಗ್ರಹ ಆಗಿದೆ. ಎಲ್ಲೆಲ್ಲಿ ಹರಿಕತೆಯನ್ನು ಮಾಡಿಸಿದ್ದಾರೋ ಅಲ್ಲೆಲ್ಲೂ ಕೂಡ ರಾಮನ ಅನುಗ್ರಹದಿಂದ ಯಶಸ್ವಿಯಾಗಿದೆ. ಹಾಗೆಯೇ ಮುಂದಿನ 2 ತಿಂಗಳು ಕಳೆದ ಮೇಲೆ ಇದನ್ನೊಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಶ್ರೀರಾಮದೇವರಿಗೆ ಪಟ್ಟಾಭಿಷೇಕವನ್ನು ಮಾಡುವುದು, ಸೀತಾದೇವಿಗೆ ಕಲ್ಯಾಣವನ್ನು ಮಾಡುವುದು, ಹನುಮಂತ ದೇವರಿಗೆ ಇಷ್ಟವಾಗಿರುವಂಥ ಒಂದು ಲಂಕಾದಹನವನ್ನು ಮಾಡುವುದು, ಎಲ್ಲ ಯೋಚನೆಯನ್ನು ಮಾಡಿದೆ. ಅದರ ಪೂರ್ವಭಾವಿಯಾಗಿ ಮಾಡುವಂತಹ ಹರಿಕತೆಯ ಇವತ್ತಿನ ಆರಂಭ, ಇವತ್ತು ಶುಭಾರಂಭ. ತುಂಬ ಖುಷಿಯಾಯಿತು. ಏನಂದರೆ ಧರ್ಮದೇವತೆಗಳು ಕೂತಿರ್ತಕ್ಕಂತಹ ಈ ಜಾಗದಲ್ಲಿ ದುರ್ಗಾಪರಮೇಶ್ವರಿ ಅಂತ ಹೇಳಿದರು. ಸೀತಾಮಾತೆಯವಳು ದುರ್ಗಾಪರಮೇಶ್ವರಿ. ಅಂತಹ ಕ್ಷೇತ್ರದಲ್ಲಿ ಹರಿಕತೆಯನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ಈ ಮನೆಯವರು, ಈ ಕುಟುಂಬಸ್ಥರು ಮಾಡಿದ್ದಾರೆ. ಇನ್ನವರಲ್ಲಿ ಪ್ರಾರ್ಥನೆ ಮಾಡಬೇಕಾದರೆ ಹಿರಿಯರು ಹೇಳಿದರು, ಇವತ್ತು ಕುಂಬಳೆಯವರು ಇವತ್ತು ಎಲ್ಲ ಅವರ ಲೆಕ್ಕದ್ದು ಅಂತ ಹೇಳಿದರು. ನಾನು ಈ ಹರಿಕತೆ ಶುರು ಮಾಡಿದ್ದೆ ಕುಂಬಳೆ ಸೀಮೆಯಿಂದ, ಗೋಪಾಲಕೃಷ್ಣನ ಹತ್ತಿರದಿಂದ. ಹಾಗೆ ಇನ್ನೂ ಮನಸ್ಸಿಗೊಂದು ಆನಂದ ಆಯಿತು. ಯಾಕಂದರೆ ಕುಂಬಳೆ ಸೀಮೆಯವರಿಗೆ ನಮಗೆ ಭಾರಿ ಹತ್ತಿರದ ಒಂದು ನಂಟು ಬಂತಲ್ಲ ಅಂತ. ಅದರ ಜೊತೆಯಲ್ಲಿ ಮೊನ್ನೆ ನಾನು 48 ದಿವಸ ಅವಿರತವಾಗಿ ಉಪವಾಸ ಇದ್ದುಕೊಂಡು ವಿಶೇಷವಾಗಿ ಬೇಯಿಸದ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ಆ ಮಹಾದೇವ ಮೃತ್ಯುಂಜಯೇಶ್ವರನ ಸೇವೆಯನ್ನು ಮಾಡಿರುವಂತಹ ಪುಣ್ಯಜಾಗ ಅದರ ಅಧ್ಯಕ್ಷರು ಬಂದುಬಿಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಅಂದರೆ ರಾಮಾನುಗ್ರಹ ಚೆನ್ನಾಗಿದೆ ಎಂತರ್ಥ. ಇನ್ನು ನನ್ನನ್ನು ಯಕ್ಷಗಾನ ಈ ಹರಿಕತೆಯಲ್ಲಿ ತುಂಬ ಉತ್ತುಂಗಕ್ಕೆ ಏರಲಿಕ್ಕೆ ನನ್ನ ಸಂಗೀತದ ಜೊತೆಯಲ್ಲಿ ಇದ್ದಂತಹ ಪ್ರಕಾಶ್ ಕುಂಟ ಅವರು ಕೂತರು ಅಂದರೆ ನನಗೆ ಸ್ವಲ್ಪ ಧೈರ್ಯ. ನಾನು ಕೆಲವೊಮ್ಮೆ ಏನು ಹಾಡಲಿಕ್ಕೆಲ್ಲದಿದ್ದರೂ ಅವರು ಹಾಡುವ ಹಾಗೆ ಮಾಡಿಸ್ತಾರೆ. ಹಾಗೆ ಅವರು ನನ್ನ ಜೊತೆಯಲ್ಲಿದ್ದಾರೆ. ಈ ವರ್ಷ ಪೂರ್ಣ ಇರುವುದು ಅಂತ ಅವರು ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಯೂ ರಾಮನ ಒಂದು ಅನುಗ್ರಹ ನನಗೆ ಆಗಿದೆ. ಇನ್ನು ಹರಿಕತೆಗೆ
ಕಳೆದ ವರ್ಷ ಇದ್ದವರು ತಬಲಕ್ಕೆ ಹಾರ್ಮನಿಗೆ ಸಿಕ್ಕುವುದಿಲ್ಲ ಅಂತ ಹೇಳುವಾಗ ಬೇಜಾರಿತ್ತು. ಏನು ಮಾಡೋದು ಇನ್ನು ತಬಲಕ್ಕೆ ಎಂತ ಮಾಡೋದು ಮಾರ್ರೆ ಅಂತ ಹೇಳಿ ಒಂದು ಜನ ಬೋರಂಡತ್ತ ಅಂತ ಇವರ ತಂದೆಯವರಿಗೆ ಫೋನ್ ಮಾಡಿ ಕೇಳುವಾಗ ಅವರು ಹೇಳಿದರು, ನನ್ನ ಮಗನೇ ಬರ್ತಾರೆ ಅಂತ. ನೋಡಿ ರಾಮಾನುಗ್ರಹ ಇನ್ನೊಂದು ಭಾಗದಲ್ಲಿ. ಹಾಗಾಗಿ ಈ ಎರಡು ಸಾತುಗಳು ಕೂಡ ನಮ್ಮ ಹರಿಕಥೆಯನ್ನು ಉತ್ತುಂಗಕ್ಕೆ ಏರಿಸಲಿಕ್ಕೆ ಇರ್ತಕ್ಕಂಥವರು. ಹಾಗಾಗಿ ರಾಮನ ಅನುಗ್ರಹ ಇದ್ದರೆ ಎಲ್ಲವನ್ನೂ ಮಾಡಲಿಕ್ಕೆ ಆಗುತ್ತದೆ ಎಂಬುದಕ್ಕೆ ಈ ನಮ್ಮ ರಾಮಾಯಣ ಮಾಸವೇ ಆದರ್ಶ. ಅಂತಹ ರಾಮಾಯಣದ ಮೊದಲನೆಯ ಕಥೆ ಇವತ್ತು ಪ್ರಾರಂಭ ಮಾಡುವಂತಹ ಪುತ್ರಕಾಮೇಷ್ಟಿ. ಆ ಪುತ್ರಕಾಮೇಷ್ಟಿಯ ಕಥಾನಕವನ್ನು ಹಾಡುವುದಕ್ಕಿಂತ ಕೇಳುವುದಕ್ಕಿಂತ ಮೊದಲು ತಾವೆಲ್ಲರೂ ನಾನು ಹಾಡುವಂಥ ಹಾಡಿಗೆ ಧ್ವನಿಯನ್ನು ಸೇರಿಸಬೇಕು ಅಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಕಥಾ ಪ್ರಾರಂಭ ಮಾಡುವುದಕ್ಕೆ ಅನುಮತಿಯನ್ನು ಕೇಳ್ತಾರೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಏಮಿ ರುಚಿ ರಾಮ್ ನಾಮ ನಂದ ರುಚಿ ರಾಮ್, ಏಮಿ ರುಚಿ ರಾಮ್ ನಾಮ ನಂದ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್, ಏಮಿ ರುಚಿ ರಾಮ್ ನಾಮ ನಂದ 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 ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. श्री रामचंद्र महाराज की, सीता माता की, भगवान श्री रामचंद्र महाराज की, पवन सुत हनुमान की, मनोजव मारुत तुल्य वेगम, जितेन्द्रियं बुद्धिमतां वरिष्ठं, वातात्मजं वानरयूथमुख्यं, श्रीरामदूतं शरणं प्रपद्ये, श्रीरामदूतं शरणं प्रपद्ये. ಪವಿತ್ರವಾಗಿರುವಂಥ ಭಾರತ, ಭಾ ಅಂದರೆ ಜ್ಞಾನ, ರಥ ಅಂದರೆ ಅದರಲ್ಲಿರುವವರು ಅಂತ ಅರ್ಥ. ಅಂತಹ ಪವಿತ್ರವಾಗಿರುವ ಭಾರತದಲ್ಲಿ ಶ್ರೇಷ್ಠವಾಗಿರುವಂತಹ ನಗರಿ ಅಂದರೆ ಅದು ಅಯೋಧ್ಯ ಅಂತಕ್ಕಂತಿದ್ದ. ಆ ವಿಶೇಷವಾಗಿರುವ ನಗರಿಯಲ್ಲಿ ಅದೆಷ್ಟೋ ಜನ ರಾಜ ಮಹಾರಾಜರು, ಚಕ್ರವರ್ತಿಗಳು ರಾಜ್ಯವನ್ನಾಳಿರುವಂಥ ಪುಣ್ಯಭೂಮಿಯರು. ನಹುಷ ಇರಬಹುದು, ತ್ರಿಶಂಕು ಇರಬಹುದು, ಶಿಬಿ ಚಕ್ರವರ್ತಿ ಇರಬಹುದು. ಇಂತಹ ಮಹಾನ್ ವ್ಯಕ್ತಿಗಳು ರಾಜ್ಯವಾಗಿರುವಂತಹ ಭೂಮಿಯಲ್ಲಿ ಆ ರಾಜಸಿಂಹಾಸನದಲ್ಲಿ ರಾರಾಜಿಸಿದವನೇ ಚಕ್ರವರ್ತಿಯಾಗಿರುವ ದಶರಥ. ದಸತು 10 ದಿಕ್ಕುಗಳಿಗೂ ಕೂಡ ರಥವನ್ನು ತಡೆಯಿಲ್ಲದೆ ಹಾಯಿಸುವಂತಹ ಸಾಮರ್ಥ್ಯವನ್ನು ಯಾರು ಹೊಂದಿದ್ದಾನೋ ಅವನನ್ನು ದಶರಥ ಅಂತ ಕರೆದರು. ದಶತು ದಿಕ್ಷು ಅಪ್ರತಿ ಹತೋ ಹತೋ ಯತಃ ದಶರಥ. ಪೂರ್ವ, ಆಗ್ನೇಯ, ಈ ರೀತಿಯಾಗಿ ದಿಕ್ಪಾಲಗಳ ಭಾಗಕ್ಕೆ ಮೇಲಕ್ಕೂ ಮತ್ತು ಕೆಳಕ್ಕೂ ರಥವನ್ನು ಹಾಯಿಸುವ ಸಾಮರ್ಥ್ಯ ಅದು ಇನ್ಯಾರಿಗೂ ಇಲ್ಲ. ಅದು ಇದ್ದರೆ ಅದು ದಶರಥನಿಗೆ ಮಾತ್ರ. ಅಂತಹ ದಶರಥ ಮಹಾರಾಜ ತಾನು ಮದುವೆಯಾಗಿ ಪುತ್ರ ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಾನೆ.
ಕೈಕಾ, ಕೌಸಲ್ಯ, ಸುಮಿತ್ರೆ, ಈ 3 ಜನ ಮಡದಿಯರು. ಅವರಿಗೆ ಪುತ್ರ ಸಂತಾನಕ್ಕೋಸ್ಕರ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಮದುವೆಯಾಗಿ ವರ್ಷ ಕಳೆದರೂ ಮಕ್ಕಳಾಗದೇ ಇರುವಂತಹ ಚಿಂತೆ. ಮಕ್ಕಳಿಲ್ಲದ ಮನೆಯೂ ಹಕ್ಕಿಯಿಲ್ಲದವನವು, ದಿಕ್ಕಿಲ್ಲದವನ ಸಂಸಾರ. ಯಾವುದೇ ಒಂದು ಕಾಡಿಗೆ ಹೋದರೆ ಆ ಕಾಡಿನಲ್ಲಿ ಹಕ್ಕಿಗಳ ಚಿಲಿಪಿಲಿ ನಿನಾದ ಕೇಳಬೇಕು, ಆಗ ಆನಂದ ಆಗ್ತದೆ ಮನಸ್ಸಿಗೆ. ಮಕ್ಕಳಿಲ್ಲದ ಮನೆಯು ಹಕ್ಕಿಯಿಲ್ಲದವನವು, ದಿಕ್ಕಿಲ್ಲದವನ ಸಂಸಾರ. ತನಗೆ ಎಲ್ಲಿಗೆ ಹೋಗಬೇಕು ಎಂಬಂತಹ ಗುರಿಯೇ ಇಲ್ಲದೆ ಇರುವವನು ಸಂಸಾರವನ್ನು ನಡೆಸಲಿಕ್ಕೆ ಸಾಧ್ಯವೆ? ಮುಂದೆ ಅವನು ಹೇಳುತ್ತಾರೆ, ಕಳ್ಳ ಮನೆ ಹೊಕ್ಕಂತೆ ಇಹುದು. ಮನೆಯ ಒಳಗಡೆ ಕಳ್ಳ ಹೊಕ್ಕರೆ ಹೇಗೆ? ಚಿನ್ನಾಭರಣಗಳನ್ನ ಜೋಡಿಸಿಟ್ಟಿರ್ತಾರೆ ಮನೆಯಲ್ಲಿ, ದವಸ ಧಾನ್ಯಗಳನ್ನ ಇಟ್ಟಿರ್ತಾರೆ, ಸುವಸ್ತುಗಳನ್ನು ಜೋಡಿಸಿಟ್ಟಿರ್ತಾರೆ. ಕಳ್ಳ ಬಂದು ಅದೆಲ್ಲವನ್ನು ದೋಚಿಕೊಂಡು ಹೋದರೆ ಆ ಮನೆಯವರು ಏನ್ ಮಾಡ್ತಿರ್ತಾರೆ? ಅದು ಹೋಯಿತು ಇದು ಹೋಯಿತು ದುಃಖಿಸ್ತಾ ಇರ್ತಾರೆ. ಮೊನ್ನೆ ತಂದದ್ದು ಕದ್ದುಕೊಂಡು ಹೋಗ್ಬಿಟ್ರು, ಬಂದವರಿಗೆಲ್ಲ ಗೊಳೋ ಗೊಳೋ ಅಂತ ಆಳ್ತಿರ್ತಾರೆ. ಈ ರೀತಿ ಎಂಬುದಾಗಿ ಸರ್ವಜ್ಞ ವರ್ಣನೆ ಮಾಡ್ತಾರೆ. ಯಾರನ್ನು? ಮಕ್ಕಳೇ ಇಲ್ಲದೆ ಇರುವ ಸಂಸಾರವನ್ನು. ಇದೇ ಪಾಡು ದಶರಥ ಮಹಾರಾಜನೇ. ಕೌಸಲ್ಯ ಮಾತ ಬಂದು ದಶರಥನಲ್ಲಿ ಬೇಡಿಕೊಳ್ತಾರೆ, ಸ್ವಾಮಿ, ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ಆ ಭಗವಂತನ ಅನುಗ್ರಹ ನಮಗೆ ಆಗಲಿಲ್ವಲ್ಲ, ಮಕ್ಕಳಿಲ್ವಲ್ಲ ಎಂಬಂತಹ ದುಃಖದಿಂದ ಪರಿತಪಿಸ್ತಾ ಇರಲು ತಾನೂ ಅವಳ ಜೊತೆಯಲ್ಲಿ ಕೂತು ದುಃಖಿಸ್ತಾ ಇದ್ದರೆ ಪರಿಹಾರ ಉಂಟೆ? ಅದಕ್ಕೋಸ್ಕರ ಸಮಾಧಾನ ಮಾಡಿಸ್ತಾನೆ ದಶರಥ. ಚಿಂತೆ ಮಾಡಬೇಡಮ್ಮ, ಚಿಂತೆ ಮಾಡಬೇಡ, ಇವತ್ತಲ್ಲದಿದ್ರೆ ನಾಳೆ ಭಗವತ್ ಅನುಗ್ರಹ ಆಗತ್ತೆ, ದುಃಖ ಪಡಬೇಡ. ಯಾರ್ಯಾರಿಗೆ ತಡವಾಗಿ ಮಕ್ಕಳಾಗ್ತದೋ ಆ ಮಕ್ಕಳು ಯೋಗ್ಯರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಮಾತ್ರ ಅಲ್ಲ, ಜಗತ್ತಿಗೆ ಆದರ್ಶ ವ್ಯಕ್ತಿ ಆಗ್ತಾರೆ. ಹಾಗಾಗಿ ಚಿಂತೆ ಮಾಡಬೇಡ ಅಮ್ಮ, ಚಿಂತೆ ಮಾಡಬೇಡ ಅಂತ ಅವರಿಗೆ ಸಮಾಧಾನ ಹೇಳಿದ್ರು. ದಶರಥನ ಮನಸ್ಸು ಮಾತ್ರ ಕೊರಗುತ್ತಾ ಇತ್ತು. ಯಾಕೆ? ತಾನು 3 ಜನ ಪಟ್ಟದ ರಸಿಯರನ್ನು ಇಟ್ಟುಕೊಂಡ್ರು, ಅದಾದ ಮೇಲೆ ಮಕ್ಕಳಾಗ್ತದ ಎಂಬ ಭಯದಿಂದ, ಆ ಚಿಂತೆಯಿಂದ ಇನ್ನು 300 ಜನ ಮಡದಿಯರನ್ನು ಮದುವೆ ಆಗತ್ತ. ಹಾಗಾಗಿ ದಶರಥನಿಗೆ ಒಟ್ಟು ಮಡದಿಯರೆಷ್ಟು? 303 ಮಡದಿಯರಿದ್ದರೂ ಒಂದೇ ಒಂದು ಸಂತತಿಯನ್ನು ದಶರಥ ಮಹಾರಾಜನಿಗೆ ಪಡಿಲಿಕ್ಕಾಗಲ್ಲ. ಈ ಚಿಂತೆಯಿಂದ ಕೊರಗುತ್ತಾ ಇದ್ದ. ಬಲ್ಲವರು ಹೇಳಿದರು, ಚಿಂತಾದಪಿ ಚಿತಾದಪಿ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ. ಚಿಂತೆ ಮತ್ತು ಚಿತೆಗೆ ಬರಿಬೇಕಾದ್ರೆ ಕನ್ನಡದಲ್ಲಿ ವ್ಯತ್ಯಾಸ ಏನು? 0 ಮಾತ್ರ. ಚಿತೆ ಅಂತ ಬರಿಬೇಕಾದ್ರೆ 0 ಬೇಡ, ಚಿಂತೆ ಅಂತ ಬರಿಬೇಕಾದ್ರೆ 0 ಬೇಕು. ಅದನ್ನು ಬರೆದವ ಹೇಳ್ತಾನೆ, ಚಿಂತಾದಪಿ ಚಿತಾದಪಿ ಬಿಂದು ಮಾತ್ರ ವಿಶೇಷತಃ. ವಿಶೇಷ ಬರೀ 0 ಮಾತ್ರ, ವಿಶೇಷ 0 ಮಾತ್ರ ಹೌದು. ಆದರೆ ಚಿತಾ ದಹತಿ ನಿರ್ಜೀವಂ. ಚಿತೆ ಏನು ಮಾಡ್ತದೆ? ಸತ್ತಿರುವಂತಹ, ಪ್ರಾಣ ಇಲ್ಲದೆ ಇರುವಂತಹ ಶವವನ್ನು ಸುಡುವ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಎಷ್ಟು ಹೊತ್ತು ಬೇಕು? ಹೆಚ್ಚಂದ್ರೆ ಒಂದು 5-6 ಗಂಟೆಗಳ ಕಾಲ. ಆ ಚಿತೆಯ ಮೇಲೆ ಏರಿಸಿಟ್ಟು ಬಿಟ್ಟು ಬೆಂಕಿ ಹಚ್ಚಿಬಿಟ್ರೆ ಮುಗಿದು ಹೋಯಿತು. 5-6 ಗಂಟೆ ಒಳಗಡೆ ನೋಡ್ತಾ ಇದ್ದಂತೆ ಮುಗಿದು ಹೋಯಿತು ಶರೀರ. ಆದರೆ ಯಾರಿಗಾದ್ರೂ ಚಿಂತೆ ಹತ್ತಲಿ, 0 ಇರುವ ಚಿಂತೆ ಬರಲಿ, ಏನಾಗುತ್ತೆ? 1 ದಿವಸವ, 1 ವಾರವ, 1 ತಿಂಗಳ, 1 ವರ್ಷವ, ಎಲ್ಲಿವರೆಗೆ ಅವನ ಮನಸ್ಸಿನಲ್ಲಿ ಆ ಚಿಂತೆ ಇದೆಯೋ ಅಲ್ಲಿವರೆಗೂ ಅವನು ಕೊರಗಿ
ಮನೆಯ ಗೋಡೆಗೆ ಒರಗಿ 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 ಕೊನೆಗೊಂದು ದಿವಸ ಚಿತೆಯನ್ನು ಸೇರ್ತಾನೆ. ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ, ಇಡೀ ಜೀವನವನ್ನು ನಾಶ ಮಾಡ್ತಾನೆ. ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಯಾವಾಗಲೂ. ಏನು? ಎಲ್ಲವೂ ಬರಲಿ, ಆದರೆ ಒಂದೇ ಒಂದು ಚಿಂತೆ ಬಾರದೆ ಇರಲಿ, ಚಿಂತೆ ಬಾರದೆ ಇರಲಿ. ಚಿಂತೆ ಬಾರದಿರ್ಲಿಕ್ಕೆ ಏನು ಮಾಡಬೇಕು? ಚಿಂತೆ ಮಾಡದೇ ಇರಲಿಕ್ಕೋಸ್ಕರ ಒಂದೇ ಒಂದು ಬೇಕಾದ್ದು ಭಗವತ್ ಚಿಂತನೆ. ಅದಕ್ಕೋಸ್ಕರ ದಶರಥ ಮಹಾರಾಜ ಯೋಚನೆ ಮಾಡ್ತಾನೆ, ಏನು? ಭಗವತ್ ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ತಮ್ಮ ಗುರುಗುರುಗಳಾಗಿರುವಂತಹ ವಶಿಷ್ಠರನ್ನು ಹತ್ತಿರಕ್ಕೆ ಕರೆದು, ಮಕ್ಕಳು ಹೀಗೂ ಇಲ್ಲ, ಮಕ್ಕಳಾಗೋ ಬಗ್ಗೆ ಯೋಚನೆ ಮಾಡಿದರೂ ಮಕ್ಕಳಾಗ್ತಾ ಇಲ್ಲ, ಸ್ವಾಮಿಯನ್ನು ಅನುಗ್ರಹಿಸಬೇಕು, ಎಲ್ಲವನ್ನು ದಯಪಾಲಿಸುವವರು ನೀವು, ಗುರುಗಳೇ ನಿಮಗೆಲ್ಲ ಬರುತ್ತೆ, ಎಲ್ಲವೂ ಗೊತ್ತು, ಅನುಗ್ರಹಿಸಬೇಕು ಅಂತ ಕೇಳಿ ವಶಿಷ್ಠರು ತ್ರಿಕಾಲಜ್ಞಾನಿಗಳು. ಈಗ ಏನಾಗ್ತದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗಬಹುದು, ಈ ಮೂರು ಕಾಲವನ್ನು ತಿಳಿಯುವಂತಹ ಸಾಮರ್ಥ್ಯವುಳ್ಳಂಥವರು ಅಂತಹ ತ್ರಿಕಾಲಜ್ಞಾನಿಗಳಾಗಿರುವಂತಹ ವಶಿಷ್ಠರು ಅವರು ಯೋಚನೆ ಮಾಡ್ತಾರೆ, ಏನ್ ಮಾಡೋಣ. ದಶರಥನಿಗೆ ಅಪ್ಪಣೆ ಕೊಡಿಸ್ತಾರೆ, ಈ ರೀತಿ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡು, ಮುಂದೆ ಯಶಸ್ಸು ಆಗ್ತದೆ. ಹಿಂದೆಲ್ಲ ತಿಳಿದಂತಹ ಜ್ಞಾನಿಗಳು, ಅಂತಹ ಗುರುಗಳಿದ್ರು. ಈಗ ನಮಗೆ ಅಂತಹ ಗುರುಗಳು ಸಿಗಲ್ಲ. ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಬಂದಿತ್ತು, ನಾನು ಒಂದು ದಿವಸಕ್ಕೆ ಸೂರ್ಯನನ್ನೇ ಅಲ್ಲಿ ನಿಲ್ಲಿಸಿಬಿಡ್ತೇನೆ, ಅಲ್ಲುಗಾಳದಂಗೆ ಮಾಡ್ತೇನೆ. ಎಂತ ಹೆಡ್ಡ ನೋಡಿ. ಸೂರ್ಯ ಎಂದಾದ್ರೆ ಅಲಗಾಡಿದ್ದು ಯಾರಾದ್ರೂ ಕೇಳಿದ್ದೀರ? ಸೂರ್ಯ ಅಲಗಾಡಲ್ಲ, ಅದು ಅವರು ಹೇಳಬೇಕು ಅಂತಿಲ್ಲ, ನಾವು ಹೇಳ್ರಷ್ಟೇ. ಸೂರ್ಯ ಸ್ಥಿರ, ಎಲ್ಲ ಗ್ರಹಗಳು ತಿರುಗಾಡ್ತಾ ಇರ್ತವೆ, ಅಲಗಾಡ್ತಾ ಇರ್ತವೆ, ಅದನ್ನು ಅವರು ಹೇಳಬೇಕು ಅಂತಿಲ್ಲ. ಕೇಳಿದವನಿಗೆ ಅಂದ, ಗುರುಗಳು ಬಾರಿ ಮಲ್ಲಿ, ಸೂರ್ಯನ ಪಂದಾಯ ಲೆಕ್ಕ ಮಂತರಿಗೆ ಅಂತ ಹೇಳ್ತಾರೆ. ನೀನಿದು ಅಹಂಕಾರದ ಪರಮಾವಧಿ. ಒಬ್ಬ ಭಕ್ತ ಗುರುಗಳ ಪಾದ ಪೂಜೆ ಮಾಡಬೇಕು ಅಂತ ಹೊರಟ, ಹೋಗಿ ಹೇಳಿದ, ಅಲ್ಲಿ ಗುರುಗಳೇ ಒಂದು ಪಾದ ಪೂಜೆ ಮಾಡಿಸಬೇಕು ಅಂತಿದ್ದೇನೆ, ಅಲ್ಲೆಲ್ಲ ಜನ ಇದ್ದಾರಪ್ಪ ಎಲ್ಲ ಹೇಳು ಅಂತ ಹೋಗಿ ಕೌಂಟರ್ನಲ್ಲಿ ಕೇಳಿದ. ಒಂದು ಪಾದ ಪೂಜೆ ಮಾಡಿಸ್ಬೇಕು ಅಂತುಂಟು, ಎಷ್ಟು ರೀ ಪಾದ ಪೂಜೆಗೆ? ಅವ್ರು ಹೇಳಿದ್ರು 5,000 ರೂಪಾಯಿ. ಗುರುಗಳ ಪಾದ ಪೂಜೆ ಮಾಡಬೇಕಾ? 5,000 ರೂಪಾಯಿ ಕೊಡಬೇಕು, ಮತ್ತು ಹೂ ಎಲ್ಲ ತರಬೇಕು, ನೀನು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕು. ಸರಿ, ಅವೆಲ್ಲ ಹುಡುಕಿದ್ರೆ 2,500 ಮಾತ್ರ ಇರುವುದವನಲ್ಲಿ. ಅವನು ಹೇಳ್ದ, ಗುರುಗಳಲ್ಲಿ ಭಾರಿ ಶ್ರದ್ಧೆ ಭಕ್ತಿ ಎಲ್ಲ ಇದೆ ನನಗೆ, ಗುರುಗಳ ಪವಾಡ ಅದೆಲ್ಲ ತಿಳಿದಿದ್ದೇನೆ ನಾನು, ನನಗೊಂದು ಅವಕಾಶ ಕೊಡ್ರಿ, 2,500 ಕೊಡ್ತೇನೆ. ಒಂದು ಪಾದಪೂಜೆ ಮಾಡಿಸಲಿಕ್ಕೆ ನೀವು ಅನುಮತಿ ಕೊಡಬೇಕು, ಒಂದು ರಸೀದಿ ಕೊಡಿ. 2,500 ನೀವು ಬರೆಯುವುದು ಬೇಕಾದರೆ 5,000 ಬರೀರಿ, ನಾನು 2,500 ರೂಪಾಯಿ ಕೊಡ್ತೇನೆ. ಕಮಿಟಿಯವರು ಕೇಳ್ತಾರಾ? ಕಮಿಟಿಯವರು ಕೇಳಲ್ಲ. ಅವರು ಹೇಳಿದರು 5,000 ಕೊಟ್ಟರೆ ಮಾತ್ರ ಪೂಜೆ, ಇಲ್ಲಾಂದರೆ ಪೂಜೆ ಆಗಲ್ಲ, ನಡಿ ಹೊರಗೆ ಅಂತಂದ್ರು. ಇವನು ಹೊರಗೆ ಬಂದು ಕೂತ್ಕೊಂಡ, ಒಂದು ಮರದ ಬುಡದಲ್ಲಿ ಕೂತ್ಕೊಂಡ. ಏನು ಮಾಡುದು? ಗುರುಗಳ ಪಾದ ಪೂಜೆ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದೇನೆ, ಬರುವಾಗ ಹೆಂಡತಿ ಮಕ್ಕಳಲ್ಲಿ ಹೇಳಿದ್ದೇನೆ, ಗುರುಗಳ ಪಾದ ಪೂಜೆ ಮಾಡಿ ಪ್ರಸಾದ ತರ್ತೇನೆ ಅಂತ. ಏನು ಕೊಂಡೋಗೋದು? 2,500 ರೂಪಾಯಿ ಉಂಟು, ಪೂಜೆ ಮಾಡಲಿಕ್ಕೆ ಇವರು ಬಿಡಲ್ಲ. ಹಾಗೆ ಮರದ ಅಡಿಯಲ್ಲಿ ಕೂತದ್ದಲ್ಲೋ ಇವನಿಗೆ ಜ್ಞಾನೋದಯ ಆಯಿತು. ಅವನು ಸೀದಾ ಎದ್ದುಕೊಂಡು ಬಂದು ಕೌಂಟರ್ನಲ್ಲಿ ಕೇಳ್ದ, ಪೂಜೆಗೆ ಎಷ್ಟು? ಗಟ್ಟಿಲಿ ಹೇಳಿದ್ದಾನೆ, ಪೂಜೆಗೆ ಎಷ್ಟು? 5,000. ನೀನು ಆಗ ಬಂದು ಹೇಳಿದ್ದಲ್ವಾ 2,500 ಇರುವುದು? ಹೌದೌದು, 2,500 ಇರುವುದು. ಆಗ ಅವನು ಹೇಳ್ದ, ನಮಸ್ಕಾರ ಮಾಡಿ, ನೋಡಿ ನೀವು ಪಾದ ಪೂಜೆ ಮಾಡಬೇಕಾ, 2 ಪಾದ ಇಟ್ಟು ಪೂಜೆ ಮಾಡ್ತೀರಲ್ಲ, ಅದಕ್ಕೆ ತಾನೇ 5,000. ನನಗೆ 2 ಪಾದ ಬೇಡ, ಒಂದೇ ಪಾದ ಸಾಕು, 2,500 ರೂಪಾಯಿ ಕೊಡ್ತೇನೆ. ಇವನಿಗೂ ಬೇಕಾದ ಅದೇ, ಕಮಿಟಿಯವರಿಗೂ ಬೇಕಾದ ಪೈಸೆ, ಪೂಜೆ ಅಲ್ಲ. 2,500 2,000, ಒಂದು ಪಾದ ಪೂಜೆ ಹೇಳು, ಮಾಡು ಪೂಜೆ ಅಂತ ಹೇಳಿದ್ರು. ಹೀಗೆಲ್ಲ ಈ ಪೈಸೆ ಮಾಡೋದರಲ್ಲಿ ಆಯಿತು. ಪಾದ ಪೂಜೆಯಲ್ಲಿ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ಭಕ್ತಿ ಇಲ್ಲದ ಪೂಜೆ, ಶ್ರದ್ಧೆ ಇಲ್ಲದ ಪೂಜೆ. ಆದರೆ
ವಶಿಷ್ಠರ ಕಾಲ, ರಾಮನ ಆದರ್ಶ ಹೇಳ್ತಾರೆ, ಹೀಗೆ ಮಾಡು ಹೀಗೆ ಮಾಡು, ಕರೆದುಕೊಂಡು ಬಾ ಅಂತ ಆಜ್ಞಾಪಿಸಿದ್ದಾರೆ. ಯಾರು? ಋಷ್ಯಶೃಂಗ ಎಂಬಂತಹ ಮಹಾಮುನಿಗಳು. ಅವರು ಕಾಡಿನಲ್ಲಿದ್ದಾರೆ. ಹೆಣ್ಮಕ್ಕಳ ಮುಖ ನೋಡಿದವರಲ್ಲ ಅವರು, ಅಂತಹ ಶ್ರೇಷ್ಠರಾಗಿರೋ ಅವ್ರನ್ನ ಕರ್ಕೊಂಡು ಬರಬೇಕು. ಎಲ್ಲಿಗೆ? ಅಯೋಧ್ಯೆ. ಅವರು ಬಂದು ಇಲ್ಲಿದ್ದು ಅವರ ಮುಖಾಂತರವಾಗಿ ಅವರ ನೇತೃತ್ವದಲ್ಲಿ ಅದ್ವೈರ್ಯ ಅಂತ ಹೇಳ್ತಾರೆ, ಅವರ ಅದ್ವೈರ್ಯದಲ್ಲಿ ಈ ಒಂದು ಹೋಮ ನಡೆದರೆ ಆಗ ಯಶಸ್ವಿಯಾಗ್ತದೆ, ನೀನು ಗ್ರಹಿಸಿರುವಂಥ ಕಾರ್ಯ ಸಿದ್ಧಿ ಆಗ್ತದೆ ಅಂತ ಹೇಳಿದ್ದರ ಪರಿಣಾಮವಾಗಿ ದಶರಥ ಮಹಾರಾಜ ಅನುವಾಗಿದ್ದಾನೆ. 56 ದೇಶಗಳಿಗೆ ಪತ್ರ ಬರೆದಿದ್ದಾರೆ. ಎಲ್ಲರೂ ಹೋಗಿದ್ದಾರೆ. ಸುದ್ದಿ ಮುಟ್ಟಿದೆ. ಅಯೋಧ್ಯೆಯಲ್ಲಿ ಪುತ್ರಕಾಮೇಷ್ಠಿಯಾಗ, ಪುತ್ರರನ್ನು ಅಪೇಕ್ಷೆ ಮಾಡುವಂಥ ಕಾಮೇಷ್ಠಿಯಾಗದಿಂದಾಗಿ ಆ ಅಯೋಧ್ಯೆ ಪಾವನವಾಗಲಿದೆ ಎಂಬುದಾಗಿ ಯೋಚನೆ ಮಾಡಿ ಗುರುಗಳ ದರ್ಶನಕ್ಕೋಸ್ಕರ ಹೋಗ್ತಾರೆ. ಬಿದ್ದು ಬೇಡುವೆ ಗುರುವೆ ಸಿದ್ಧಿಯ ನೀಡಿ ಸಲಹನ್ನ ಗುರುವೇ. ಬುದ್ಧಿ ಸಿದ್ಧಿಯ ನೀಡಿ ಸಲಹನ್ನ ಗುರುವೇ. ಅಖಂಡಾನಂದ ರೂಪಾಯ ಸತ್ಯ ಜ್ಞಾನ ಸುಖಾತ್ಮನೆ ನಿರ್ಮಲಾಯ ಪ್ರಶಾಂತಾಯ ಪರಬ್ರಹ್ಮಣೇ ನಮಃ. ಆ ಗುರುವರನ ಚರಣಾರವಿಂದದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಗುರುಗಳೇ ಅನುಗ್ರಹಿಸಬೇಕು, ಮಕ್ಕಳಿಲ್ಲ ಎಂಬ ಚಿಂತೆಯನ್ನು ನೀಗೂದಿಸಿಕೋಸ್ಕರ ನಿಮ್ಮ ಹತ್ತಿರಕ್ಕೆ ಬಂದಿದ್ದೆ. ತಾವು ಬಂದು ಈ ಪುತ್ರಕಾಮೇಷ್ಟಿ ಯಾಗದ ನೇತೃತ್ವವನ್ನು ವಹಿಸಿ ಪುತ್ರ ಸಂತಾನ ಆಗುವ ಹಾಗೆ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ. ನಮ್ಮ ಕುಲಗುರುಗಳಾಗಿರತಕ್ಕಂತಹ ವಶಿಷ್ಠರ ಆನತಿ ಇದು. ಹೀಗೆ ಮಾಡಿದರೆ ಹೀಗಾಗತ್ತೆ, ಹೀಗೆ ಮಾಡಿದರೆ ಹೀಗಾಗತ್ತೆ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅನುಗ್ರಹಿಸಬೇಕು ಅಂತ ಕೇಳಿಕೊಂಡಾಗ ವಶಿಷ್ಠರ ಮಾತು, ಅಯೋಧ್ಯೆಯ ಮಹಾಚಕ್ರವರ್ತಿ ದಶರಥ ಮಹಾರಾಜ, ಅವರಿಗೆ ಸಂತತಿ ಸೌಭಾಗ್ಯ ಅಂತ ಆಯ್ತು ಅಂತ ತಿಳ್ಕೊಂಡು ಸರಿ ಬರ್ತೇನೆ ಅಂತ ಅಪ್ಪಣೆಯನ್ನು ಕೊಡಿಸಿದ್ದ. ಶುಭ ಮುಹೂರ್ತ. ಅಯೋಧ್ಯೆಯಲ್ಲಿ ತಳಿರು ತೋರಣಗಳ ಅಲಂಕಾರವಾಗಿದೆ. ರಂಗವಲ್ಲಿಯನ್ನು ಹಾಕಿದ್ದ. ಬೇಕಾದ ಊಟದ ವ್ಯವಸ್ಥೆ, ಪರಿಪಕ್ವವಾಗಿರುವಂತಹ ಅಡಿಗೆಯ ವ್ಯವಸ್ಥೆ ಎಲ್ಲ ಆಗಿದೆ. ಸಾಂಬಾರಿನ ಪರಿಮಳ ಬರ್ತಾ ಉಂಟು. ಹಪ್ಪಳ ಕಾಯಿಸಿದ್ದಾರೆ. ಇನ್ನು ಒಂದಾದರೆ ಆಯ್ತು. ಏನು? ಪುತ್ರಕಾಮೇಷ್ಟಿ ಯಾಗ. ಅದು ಮುಗಿದ್ರೆ ಮತ್ತೆ ಊಟವೇ. ಊಟಕ್ಕೋಸ್ಕರ ಹಂಬಲಿಸುವವರು ಕೆಲವರು ಇರ್ತಾರೆ. ಎಲ್ಲ ವ್ಯವಸ್ಥೆಗಳು ನಡೀತಾ ಇರುವಂತೆ ಸಭಾಮಧ್ಯದಲ್ಲಿ ವಿಶೇಷವಾಗಿರುವಂತಹ ಮಂಟಪವನ್ನು ರಚನೆ ಮಾಡಿದ್ದಾರೆ. ಯಜ್ಞ
ಯಜ್ಞಕುಂಡ ಯಾಗ ಮಹಾಮಹಿಮನಾಗಿರುವಂತಹ ರಾಮಚಂದ್ರ ಅಯೋಧ್ಯೆಯಲ್ಲಿ ಉದಿಸಿ ಬರಬೇಕಲ್ಲ, ಶುಭ ಮುಹೂರ್ತ ನಿರ್ಣಯವಾಗಿದೆ. ವೈಕುಂಠದಲ್ಲಿ ಮಹಾವಿಷ್ಣುವಿನ ಹತ್ತಿರ ಇರ್ತಕ್ಕಂಥ ಜಯ ವಿಜಯರು ಕೊಬ್ಬಿ ಅಹಂಕಾರದಿಂದ ಬಂದಿರುವಂತಹ ಋಷಿ ಮುನಿಗಳಿಗೆ ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ನಿನಗೆ ಅನುಮತಿ ಇಲ್ಲ ಎಂಬುದಾಗಿ ಅಹಂಕಾರದಿಂದ ನುಡಿದರ ಪರಿಣಾಮವಾಗಿ ಜಯ ವಿಜಯರಿಗೆ ಶಾಪವನ್ನು ಕೊಟ್ಟಿತ್ತು. ಏನು ಶಾಪ? ನೀವು ಈ ವಿಷ್ಣು ಲೋಕದಲ್ಲಿ ಇರಬೇಕಾದವರಲ್ಲ, ಇಲ್ಲಿ ಇರಬೇಕಾದವರು ಸಾತ್ವಿಕ ಗುಣದವರು. ನೀವು ಅಹಂಕಾರಿಗಳಾಗಿರುವುದರಿಂದ ನೀವು ಭೂಲೋಕದಲ್ಲಿ ಜನ್ಮ ತಾಳಿ ಎಂಬುದಾಗಿ ಶಾಪ ಕೊಟ್ಟಿತ್ತು. ಅದರ ಪರಿಣಾಮವಾಗಿ ಜಯ ವಿಜಯರಿಗೆ ಭಗವಾನ್ ವಿಷ್ಣು ಹೇಳ್ತಾನೆ, ನಿಮಗೆ 3 ಜನ್ಮ ಬೇಕು ಅಥವಾ ಅನೇಕ ಜನ್ಮಗಳು ಬೇಕು. 3 ಜನ್ಮದಲ್ಲಿ ಆದಷ್ಟು ಕಡಿಮೆ ವರ್ಷ ಬದುಕಿ ನನ್ನ ಹತ್ತಿರಕ್ಕೆ ಬರಬೇಕು. ತುಂಬ ವರ್ಷ ನೀವು ಹುಟ್ಟುತ್ತೀರಿ ಅಂತಾದರೆ ಅದೆಷ್ಟು ವರ್ಷಗಳು ಬದುಕಬೇಕು. ನೀವು ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಬೇಕು, ಪುಣ್ಯ ಕಾರ್ಯ ಮಾಡಬೇಕು, ಹರಿಕತೆ ಮಾಡಿಸಬೇಕು, ಆಮೇಲೆ ಅನ್ನದಾನ ಮಾಡಬೇಕು. ಇದೆಲ್ಲವನ್ನು ಮಾಡಿಬಿಟ್ಟು ನೀವು ಸೇವೆಯನ್ನು ಮಾಡಬೇಕು. ಆಗ ಜಯ ವಿಜಯರು ಕೇಳಿಕೊಂಡ್ರು, ದೇವಾ ಬೇಡ ಬೇಡ, ತುಂಬ ವರ್ಷ ಬದುಕು ಬೇಡ, ನಿಮ್ಮ ಶತ್ರು ಅದರ ತೊಂದರೆ ಇಲ್ಲ, ನಿಮ್ಮ ಹತ್ತಿರ ಬರಬೇಕು, ಅದಕ್ಕೆ ಆದಷ್ಟು ಬೇಗ ಅನುಗ್ರಹಿಸಬೇಕು ಅಂತ ಹೇಳಿದ್ರ ಪರಿಣಾಮವಾಗಿ 3 ಜನ್ಮ ನಿಮಗೆ, 3 ಜನ್ಮದಲ್ಲಿ ಮತ್ತು ಆದಷ್ಟು ಬೇಗ 100 ವರ್ಷ 120 ವರ್ಷ ಎಲ್ಲ ಬದುಕಿ ಹಾರ್ಮೋನಿ ನುಡಿಸಿ ಕಷ್ಟಪಡೋದು ಬೇಡ, ಬೇಗ ಬೇಗ ಬರಬೇಕು ನೀನು ಅಂಥೇಳಿ ಆದಷ್ಟು ಬೇಗ ಬರುವಂತೆ ಅವರಿಗೆ ಅಪ್ಪಣೆಯನ್ನು ಕೊಡಿಸಿದ್ದ. ತತ್ಪರಿಣಾಮವಾಗಿ ಭೂಲೋಕದಲ್ಲಿ 2ನೇ ಜನ್ಮ ಹುಟ್ಟಿಕೊಂಡಿದ್ದ ರಾವಣ ಮತ್ತು ಕುಂಭಕರ್ಣ. ಅವರ ಸಂಹಾರ ಆಗಬೇಕಲ್ಲ, ಅದಕ್ಕೆ ಮಹಾವಿಷ್ಣು ಮನಸ್ಸು ಮಾಡಿದ್ದಾನೆ ಭೂಲೋಕಕ್ಕೆ ಬರುವುದು ಅಂತ. ಪ್ರಕಾಶಮಾನವಾಗಿರುವಂತಹ ಒಂದು ಪ್ರಕಾಶ ಭೂಮಿಗೆ ಇಳಿಬೇಕಲ್ಲ, ಅದಕ್ಕೆ ಭಗವಂತ ಯೋಚನೆ ಮಾಡ್ತಿದ್ದಾನೆ ಯಾವಾಗ ಹೋಗುವುದು ಅಂತ ಯೋಚನೆ ಮಾಡುವಾಗ ಸುಸಂದರ್ಭ, ಇದು ಮುಹೂರ್ತ ಕಾಲ ಎಂಬುದಾಗಿ ನಿರ್ಣಯಿಸಿ ಇತ್ತ ಕೌಸಲ್ಯ, ಕೈಕ, ಸುಮಿತ್ರೆಯರು ಜೊತೆಯಲ್ಲಿ ಮಹಾರಾಜನಾಗಿರುವಂತಹ ದಶರಥ ಯಜ್ಞ ದೀಕ್ಷಿತನಾಗಿ ಕೂತಿದ್ದಾರೆ. ಸಪರಿವಾರ ಸಮೇತರಾಗಿ ಎಲ್ಲರೂ ಬಂದು ವಿಶೇಷವಾಗಿರುವಂತಹ ಮಂಗಳ ಕಾರ್ಯಗಳು ನಡೀತಾ ಇದ್ದಂತೆ, ವಾದ್ಯಘೋಷಗಳು ಮೊಳಗುತ್ತಾ ಇರುವಂತೆ ಅಯೋಧ್ಯೆಯ ರಾಜಬೀದಿಯಲ್ಲಿ ಅದೆಷ್ಟೋ ಜನ ಮಂಗಳ ಶಕುನಗಳೊಂದಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತೆ ವಿಶೇಷವಾಗಿರುವ ಯಾಗ ಮಂಟಪದಲ್ಲಿ ನಡೆದಿದೆ. ಓಂ ಇಂದ್ರಾಯ ನಮಃ, ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ಮಮ. ಓಂ ಅಗ್ನಯೇ ನಮಃ, ಅಗ್ನಯ ಸ್ವಾಹ, ಅಗ್ನಯ ಇದಂ ಮಮ. ಓಂ ಯಮಾಯ ನಮಃ, ಯಮಾಯ ಸ್ವಾಹ, ಯಮಾಯ ಇದಂ ಮಮ. ಓಂ ಪ್ರಜಾಪತಯೇ ನಮಃ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ಮಮ ಎಂಬುದಾಗಿ ಅಷ್ಟದಿಕ್ಪಾಲಕರನ್ನು ತೃಪ್ತಿಪಡಿಸಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳಾಗಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಬೇಕಾದ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದಾಗಿದೆ. ಭಗವಂತ ನಾಮ ಸ್ಮರಣೆ ಈಶಾನ್ಯದಲ್ಲಿ ಆ ಮಹಾದೇವನನ್ನು ಪ್ರತಿಷ್ಠಾಪನೆ ಮಾಡಿ ಅವನ ಆರಾಧನೆಯನ್ನು ಮಾಡಿದ್ದಾಗಿದೆ. ಮೃತ್ಯುಂಜಯೇಶ್ವರ, ಕಾಲಾಂತಕ ಅವನು ರುದ್ರ, ಮಹಾರುದ್ರ ಅಂತವನನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಹೋಮ ಹವನಾದಿಗಳು ಸುಸೂತ್ರವಾಗಿ ನೆರವೇರುವಂಥ ಕಾಲ ಇತ್ತ. ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ಮೇಲೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂರ್ಣಾಹುತಿಯ ಕಾಲ. ಎಲ್ಲರೂ ಬಂದು ನೆರೆದಿದ್ದಾರೆ, ಎಲ್ಲರೂ ಎದ್ದು ನಿಂತಿದ್ದಾರೆ. ಮಹಾಪ್ರಾರ್ಥನೆಯಾಗಿದೆ. ದಶರಥ ಮಹಾರಾಜ ಪುತ್ರ ಸಂತಾನವನ್ನು ಅಪೇಕ್ಷೆ ಮಾಡಿರುವಂತಹ ಪುತ್ರಕಾಮೇಷ್ಠಿ ಯಾಗದ ಪೂರ್ಣಾಹುತಿ ಎಲ್ಲರೂ ಸನ್ಮನಸ್ಸಿನಿಂದ ಆ ಮಹಾರಾಜನಿಗೆ ಸಂತತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಎಲ್ಲರೂ ಬೇಡಿಕೊಂಡಿದ್ದಾರೆ. ಬೇಡಿಕೊಂಡು
ನೇತೃತ್ವವನ್ನು ವಹಿಸಿರತಕ್ಕಂತಹ ವಶಿಷ್ಠರು ತಮ್ಮ ಕೈಯಲ್ಲಿ ತುಪ್ಪವನ್ನು ಹಿಡ್ಕೊಂಡು ಪೂರ್ಣಾಹುತಿಗೆ ಸನ್ನದ್ಧರಾಗಿದ್ದಾರೆ. ಸೇರಿರುವಂತಹ ಎಲ್ಲರೂ ಕೂಡ ಜಯಘೋಷವನ್ನು ಮೊಳಗುತ್ತಾ ಇದ್ದಾರೆ. ಅಲ್ಲೇ ಸುತ್ತಮುತ್ತಲು ಇರತಕ್ಕಂತಹ ಎಲ್ಲ ಋಷಿ ಮುನಿಗಳು ಸಾಧು ಸಂತರು ಮಂಗಳವಾಚನವನ್ನು ಮಾಡ್ತಾ ಪೂರ್ಣಾಹುತಿಯ ಕಾಲ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅದೇ ಸಮಯದಲ್ಲಿ ಪೂರ್ಣಾಹುತಿಯಾಗಿದೆ, ಮಂಗಳಾರತಿಯನ್ನು ಬೆಳಗುತ್ತಾ ಇದ್ದಾರೆ. ಆ ಸಮಯದಲ್ಲಿ ಯಜ್ಞ ಮಂಟಪದ ಮಧ್ಯದಲ್ಲಿ ವಿಶೇಷವಾಗಿರುವಂಥ ಪ್ರಕಾಶ ಏನದು? ಚಂದಿರವದನ ಚಂದನ ನಯನ ಚಂದದಿಂದ ವಾಹನ ಗುಂಗುರುಗೆ ಶಾಕರ್ಣ ಕುಂಡಲಾಕು ಚಂದಿರವದನ ಚಂದನ ನಯನ ಚಂದದಿಂದ ವಾಹನೇರು ತಿಲಕ ಗುಂಗುರುಗೆ ಶಾಕರ್ಣ ಕುಂಡಲ ಮುತ್ತಿನ ಹಾರ ಕೊರಳಿಗೆ ಬಾರ ಸಂಪಿಗೆ ಭೂತಗಿರಿದ ಮೀಸೆ ಇಂದಿನಿಂದಲೇ ರಂಜಿತ ಬಾಯಿ ಎಲೆಯಲ್ಲಿ ನೂಲು ಕಟ್ಟಿದ ವಸ್ತ್ರ ಕಟಿಗೆ ಕರಕ ಮಲಗಲು ಕರುಣೆಯ ಕಡಲು ಕರುಣಾಕರನು ಬಂದನು ನೋಡು ಕರುಣಾಕರಗೆ ಬಿಡು ಬಿಡುದಾರಿ. ಹರ ಪಾರ್ವತಿ ಪತೆ ಹರ ಹರ ಮಹಾದೇವ್. ಶ್ರೀಮದ್ ರಮಣ ಗೋವಿಂದ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಹನುಮಾನ್ ಕಿ, ಸೀತಾ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಯಜ್ಞದ ಮಧ್ಯದಿಂದ ಮೇಲೆ ಬಂದಿದ್ದಾನೆ ಯಜ್ಞೇಶ್ವರ, ಪ್ರಕಾಶಮಾನವಾಗಿದ್ದಾನೆ. ಭಗವಾನ್ ಸೂರ್ಯನಾರಾಯಣ ಹೇಗೆ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದನು, ಅದೇ ರೀತಿಯ ತೇಜೋ ಪುಂಜಗಳಿಂದ ಮೆರೆದಾಡ್ತಾ ಇರತಕ್ಕಂಥ ಪ್ರಕಾಶ ಮೇಲೆ ಬಂದಿದೆ. ಕೈಯಲ್ಲಿ ಏನೋ ಒಂದು ಪಾತ್ರೆ. ದಶರಥ ಮಹಾರಾಜ ತದೇಕ ಚಿತ್ತದಿಂದ ಭಗವತ್ ಸ್ಮರಣೆಯಲ್ಲಿ ಲೀನವಾಗಿ ನೋಡುತ್ತಾ ಇದ್ದಾನೆ. ಯಜ್ಞ ಮಂಟಪದಿಂದ ಮೇಲೆ ಬಂದಿರತಕ್ಕಂತಹ ಯಜ್ಞೇಶ್ವರ ತನ್ನ ಕೈಯಲ್ಲಿರ್ತಕ್ಕಂತಹ ಪಾತ್ರೆಯನ್ನ ದಶರಥ ಮಹಾರಾಜನಿಗೆ ಕೊಟ್ಟು, ಮಕ್ಕಳಿಗೆ ಸಂತತಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಶ್ರೇಷ್ಠವಾಗಿರುವಂತಹ ನಿನ್ನ ಕುಲೋದ್ಧಾರಕ್ಕೆ ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೇಕಾದ ಪಾಯಸ ಸಿದ್ಧವಾಗಿದೆ. ಆ ಪಾಯಸವನ್ನು ನಿನ್ನ ಸತಿಯರಿಗೆ ಕೊಟ್ಟರೆ ಸತ್ಸಂತಾನ ಉಂಟಾಗ್ತದೆ ಎಂಬುದಾಗಿ ಹೇಳಿ ಆ ಪಾಯಸದ ಪಾತ್ರೆಯನ್ನು ದಶರಥ ಮಹಾರಾಜನ ಕೈಗಿತ್ತು ಅದೃಶ್ಯನಾಗಿದ್ದ. ಆಶ್ಚರ್ಯ. ನೋಡ್ತಾ ಇದ್ದಂತೆ ಭಗವಂತ ಪ್ರತ್ಯಕ್ಷನಾದನಲ್ಲ. ಪೂರ್ಣಾಹುತಿಯಾಗಿದೆ, ಎಲ್ಲರೂ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಶರಥ ಮಹಾರಾಜನ ಕಣ್ಣಿನಿಂದ ವಿಶೇಷವಾಗಿರುವ ಆನಂದ ಬಾಷ್ಪ, ಭಗವದ್ ದರ್ಶನ, ಭಗವಂತನ ಅನುಗ್ರಹ. ಎಷ್ಟೋ ವರ್ಷದಿಂದ ಅಪೇಕ್ಷೆ ಪಡ್ತಾ ಇರುವಂತಹ ಸಂತತಿ ಇವತ್ತಾಗ್ತಾ ಇದೆ. ಭಗವಂತನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಭಗವತ್ ಚೈತನ್ಯವನ್ನು ಸ್ಮರಣೆ ಮಾಡಿ ತನಗೆ ಸಿಕ್ಕಿರುವಂತಹ ಪಾಯಸವನ್ನು 2 ಪಾಲು ಮಾಡಿಕೊಂಡು ಆ 2 ಪಾಲನ್ನು ಹಿರಿಯ ಮಡದಿಯರಿಗೆ ಇಬ್ಬರಿಗೆ ಹಂಚಿಬಿಟ್ಟಿದ್ದಾನೆ. ಕೌಸಲ್ಯಗೆ 1 ಪಾಲು, ಕೈಕೆಗೆ ಇನ್ನೊಂದು ಪಾಲು. 1 ಪಾಲು ನಿನಗೆ, ಇನ್ನೊಂದು ಪಾಲು ನಿನಗೆ ಅಂತ ಪ್ರೀತಿಯ ಮಡದಿಯರಿಬ್ಬರು ಅವರಿಗಿಬ್ಬರಿಗೆ ಹಂಚಿಕೊಟ್ಟಿದ್ದ. ಪಕ್ಕದಲ್ಲಿ ನಿಂತಿದ್ದಾಳೆ ತಂಗಿಯಾಗಿರುವಂತಹ ಸುಮಿತ್ರ. ನೋಡಿದ್ಲವಳು, ಅಕ್ಕ ಅವಳೇ ತಿನ್ನಲಿಕ್ಕಿಲ್ಲ ಅಂತ ಅವಳಿಗೆ. ಹಾಗಾಗಿ ದೊಡ್ಡಕ್ಕ ಕೌಸಲ್ಯ ತನ್ನ ಪಾಲಿನ ಅರ್ಧ ಭಾಗವನ್ನು, ಕೈಕೆಗೆ ಕೊಟ್ಟಿರುವಂತಹ ಪಾಯಸದ ಅರ್ಧ ಭಾಗವನ್ನು ಕೈಕೆ ಇಬ್ಬರೂ ಹಂಚಿಬಿಟ್ಟು ಅದನ್ನು ಸುಮಿತ್ರೆಗೆ ಕೊಡ್ತಾಳೆ. ಹಾಗೆ ನೋಡಿ, ವಿಶೇಷ ಅಂದರೆ ಶುಭ ಮುಹೂರ್ತದಲ್ಲಿ ರಾಮನ ಜನನ. ಆ ಸಂದರ್ಭದಲ್ಲಿ ರಾಮನ ಜೊತೆಯಾಗಿ ಹುಟ್ಟಿದವನು ಅವನು ಭರತ. ಅದಾದ ಮೇಲೆ ಮುಂದಿನ ದಿವಸ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿಕೊಂಡವರು ಲಕ್ಷ್ಮಣ ಮತ್ತು ಶತ್ರುಘ್ನ. ಮುಂದೇನಾಗತ್ತೆ ನೋಡಿ, ರಾಮನ ಜೊತೆಯಲ್ಲಿ ಲಕ್ಷ್ಮಣ. ಯಾಕಂದರೆ ಕೌಶಲ್ಯ ಕೊಟ್ಟ ಪಾಲದು ಸುಮಿತ್ರೆಗೆ, ಅದು ಒಟ್ಟಿಗೆ ಸೇರಿತು. ಕೈಕೆ ಕೊಟ್ಟ ಪಾಲು ಶತ್ರುಘ್ನ, ಭರತ ಮತ್ತು ಶತ್ರುಘ್ನರೊಟ್ಟಿಗೆ. ಹೀಗೆ ಭವಿಷ್ಯವೂ ಹಾಗಿದೆ. ಹೀಗೆ 4 ಜನ ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ
ಮುಂದೆ ಜನನವಾಗಬೇಕು. ಮುಂದಿನ ಕಥಾಭಾಗವನ್ನು ನಾಳೆ ದಿವಸ ಮುಂದುವರಿಸಲಿಕ್ಕಿದ್ದೇವೆ. ಇವತ್ತಿನ ಈ ಕಥೆಯನ್ನು ಯಾರು ಕೇಳಿಸ್ತಾರೋ, ಯಾರು ಹೇಳಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಪ್ರಭು ಶ್ರೀರಾಮಚಂದ್ರ ಅನುಗ್ರಹವನ್ನು ಅನುಗ್ರಹಿಸಲಿ. ಈ ಮನೆಯಲ್ಲಿ ಧನ, ಕನಕ, ಪುತ್ರ, ಪೌತ್ರ, ವಾಹನ ಎಂಬಿತ್ಯಾದಿ ಅಷ್ಟ ಐಶ್ವರ್ಯಗಳು ಸಿದ್ಧಿಯಾಗಿ ಆ ರಾಮಾನುಗ್ರಹಕ್ಕೆ ಪಾತ್ರರಾಗಿ ಮನೆಯ ಮಕ್ಕಳೆಲ್ಲರೂ ಕೂಡ ಶ್ರೇಯೋಭಿವೃದ್ಧಿಯನ್ನು ಹೊಂದುವಂತೆ ಆಗಲಿ. ರಾಮಾದರ್ಶ ಜೀವನವನ್ನು ಪಾಲಿಸೋಣ. ರಾಮಾದರ್ಶ ಜೀವನ, ಗ್ರಾಮಾದರ್ಶವಾದ ಮನೆ ನಮ್ಮದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅದಕ್ಕೆ ಬೇಕಾದ ಶಕ್ತಿಯನ್ನು ಶ್ರೀರಾಮ ಪರಿವಾರ ದೇವತೆಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ. ಭಾನವಮರ್ದಿನಿ ಘನ ವಿನೋದಿನಿ ಭಾನವಮರ್ದಿನಿ ದೀನ ಜನಾವಲಿ ಪಾಲಿನಿ ಜನನಿ ದೇವಿಗೆ ಮಂಗಲೋ ಜಯ ಮಂಗಲೋ ನಿತ್ಯ ಮಂಗಲೋ ಶುಭ विष्णु मंगलम मधुसूदना मंगलम कमलाकांत मंगलो गुरु साई नवाजा मासेंदेवा भुजावा भवेवा सर्वज्ञ सकलमलस्य नारायणे समर्पयामि नारायणायेति समर्पयामि नारायणायेति समर्पयामि नारायणायेति समर्पयामि. सत्यमया तमसो मा ज्योतिर्गमया सत्यमा सतंगमया ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹರಿಕತೆ ಸಂಘವನ್ನ ಮಾಡಲು ಮನವಿ ಮಾಡಿಕೊಟ್ಟಂತಹ ಶ್ರೀಯುತ ಕಿನ್ಯಗುತ್ತು ನಾರಾಯಣ ಶೆಟ್ಟಿ ಮತ್ತು ಕುಟುಂಬಸ್ಥರು ಎಲ್ಲರಿಗೂ ನಮ್ಮ ಈ ಹರಿಕಥಾ ಸತ್ಸಂಗದ ಪರವಾಗಿ ಅನಂತ ಧನ್ಯವಾದಗಳು.